ನೇತ್ರಾವತಿ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ನಮ್ಮ ಜೊತೆ ಇವತ್ತು ವಿಶೇಷವಾಗಿ ಎಂ.ಜೆ. ಹೆಗ್ಡೆ ಅವರು ಭಾಗವಹಿಸಿದ್ದಾರೆ. ಇವರು ಹೋರಾಟದಲ್ಲಿ ನೇತ್ರಾವತಿಯನ್ನು ಉಳಿಸಿ ಅನ್ನುವಂಥ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದವರು. ಈಗ ಮತ್ತೊಮ್ಮೆ ಹೋರಾಟವನ್ನು ಚುರುಕುಗೊಳಿಸುವಂತಹ ಅಗತ್ಯತೆ ಇದೆ. ಒಂದು ಕಡೆಯಲ್ಲಿ ಈಗಾಗಲೇ ನಾವು ನೋಡಿರ್ಬೋದು, ಎತ್ತಿನಹೊಳೆ ಯೋಜನೆ ಯಾಕೋಸ್ಕರ ನಡೀತಾ ಇದೆ, ಯಾವುದೋ ಒಂದು ಕೈಗಾರಿಕಾ ಪ್ರದೇಶಗಳಿಗೆ ನೀರು ಉಣಿಸುವಂತಹ ಕೆಲಸಗಳನ್ನು ಮಾಡಬೇಕಾಗಿದೆ. ಇದಕ್ಕೋಸ್ಕರ ನೇತ್ರಾವತಿಯನ್ನು ಎತ್ತಿನಹೊಳೆ ಯೋಜನೆ ತಿರುವು ಪ್ರದೇಶಗಳನ್ನು ಮಾಡ್ತಾ ಇದ್ದಾರೆ. ಇದು ಅನುಷ್ಠಾನ ಆಗ್ಬೇಕಿದೆ. ಅಂದ್ರೆ ಇಲ್ಲಿ ಯಾರ್ದೊಂದು ಬಡಪಾಯಿ ಅಥವಾ ಅಲ್ಲಿ ಜನರಿಗೆ ಏನೋ ನೀರಿನ ವ್ಯವಸ್ಥೆಗಳಲ್ಲ, ಇಲ್ಲಿ ಕೈಗಾರಿಕಾ ಪ್ರದೇಶಗಳಿಗೆ ನೀರು ಬೇಕಾಗಿದೆ. ಇದು ರಾಜ್ಯ ಸರ್ಕಾರಕ್ಕೆ ತಲೆಗೆಟ್ಟಂತ ವಿಚಾರಗಳು ಅನ್ನುವಂಥದ್ದು, ಅದರ ಬಗ್ಗೆನೇ ಒಲವು ತೋರಿಸ್ತಾ ಇದ್ದಾವೆ ಅನ್ನುವಂಥದ್ದು ವಾದ ಇದೆ. ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ನಮಸ್ತೆ. ಎಸ್, ಈಗಾಗಲೇ ನಾವು ಮೊದಲಿನ ಪ್ರಾಸ್ತವ್ಯ ವಿಚಾರದಲ್ಲೇ ಮಾತಾಡುವ ರೀತಿಯಲ್ಲೇ ಕೈಗಾರಿಕೆಗಳಿಗೆ ನೀರು ಉಣಿಸುವಂತಹ ಕೆಲಸಗಳನ್ನು ರಾಜ್ಯ ಸರ್ಕಾರ ಹೆಚ್ಚಿನ ಒಲವು ತೋರ್ತಾ ಇದೆ ಅನ್ನುವಂಥ. ಹೆಚ್ಚಿನ ಒಲವಲ್ಲ, ಪ್ರಾರಂಭದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಹಾಕಾರ ಉಂಟು. ಅಲ್ಲಿಯ ಜನ ಸಾಯ್ತಾ ಇದ್ದಾರೆ, ಪ್ರಾಣಿಗಳು ಸಾಯ್ತಾ ಉಂಟು, ಇದು ಏನು ನೀರಿನ ಅಂತರ್ಜಲ ಬತ್ತಿ ಹೋಗಿದೆ, ಆ ರೀತಿಯಾದಂಥ ಒಂದು ದೊಡ್ಡ ಇದು ಕ್ರಿಯೇಟ್ ಆಯಿತು. ಅದಕ್ಕೋಸ್ಕರ 5 TMC ನೀರು ಅವರಿಗೆ ವರ್ಷಕ್ಕೆ ಕುಡಿಯುವ ನೀರು ಬೇಕು. ಅದನ್ನು ಕೊಂಡೋಗ್ತೇವೆ ಅಂತೇಳಿ ಮೊದಲು ಈ ಯೋಜನೆ ಪ್ರಾರಂಭದಲ್ಲಿ ಎಲ್ಲ ರಾಜಕಾರಣಿಗಳು ಪ್ರಸ್ತಾವನೆ ಬಾಯಲ್ಲಿ ಹೇಳಿಕೊಳ್ತಾರೆ. ಆದರೆ ಡೀಟೇಲ್ಸ್ ಪ್ರಾಜೆಕ್ಟ್ ರಿಪೋರ್ಟ್ DPR ಬರುವಾಗ ಅದರಲ್ಲಿ ಸ್ಪಷ್ಟವಾಗಿ ತುಮಕೂರು, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಮತ್ತು ಕೋಲಾರ ಈ ಎಲ್ಲ ಜಿಲ್ಲೆಗಳಿಗೂ ಸೇರಿ ಅದು ಬಯಲು ಸೀಮೆಗೆ ನೀರು ಕೊಂಡೋಗುವುದು ಅಂತೇಳಿ ಅವರ DPR ಅಲ್ಲಿ ತೋರಿಸಿದರು. ನಮ್ಮ ವಿಜಯಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕೆಲವರು ಪುರುಷೋತ್ತಮ ಚಿತ್ರಾಪುರ ಎಲ್ಲ ಹಸಿರು ಪೀಠಕ್ಕೆ ಹೋಗುವಾಗ ಆ ಪ್ರಾಜೆಕ್ಟ್ ರಿಪೋರ್ಟ್ನ ಮೇಲ್ಗಡೆ ವೈಟ್ನರ್ ಹಾಕಿ ತಿದ್ದಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತೇಳಿ ಕೋರ್ಟಿಗೆ ಕೊಟ್ಟರು. ಅಂದರೆ ಅಲ್ಲಿಯವರೆಗೆ ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ. ಜನರಿಗೂ ಏನು ಸಿಂಪಲ್ ಆಗಿ ಥಿಂಕ್ ಮಾಡೋನಿಗೆ ಇವರಿಗೆಂತ ತಲೆ ಸರಿ ಇಲ್ಲ, ಕುಡಿಯೋ ನೀರು ಕೊಡ್ಲಿಕ್ಕೆ ಯಾಕಪ್ಪ ಇದು ಒಂದು ಕ್ರಿಯೇಟ್ ಮಾಡಿದ್ರು. ಆ ಇಮೋಷನಲ್ ಫೀಲ್ ಕ್ರಿಯೇಟ್ ಮಾಡಿದ್ರು, ಸಿಂಪತಿ ಕ್ರಿಯೇಟ್ ಮಾಡಿದ್ರು. ವಾಸ್ತವಿಕ ಸಂಗತಿಗಳನ್ನು ದೂರ ಇಟ್ರು. ನಮ್ಮ ಜನರಿಗೂ ಅದು ಅರ್ಥ ಆಗ್ಲಿಕ್ಕೆ ಸ್ವಲ್ಪ ದಿವಸ ಬೇಕಾಯ್ತು. ನಿಧಾನ ಅದು ಜನರಿಗೂ ಅರ್ಥ ಆಗ್ತಾ ಬಂತು, ಇದು ಪ್ರಾಜೆಕ್ಟ್ ರಿಪೋರ್ಟ್ ಹೀಗೆ ಅಂತೇಳಿ. ಈಗ ಮೊನ್ನೆ ಬಜೆಟಿನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವಾಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜನ ಸಮಗ್ರ ನೀರಾವರಿ ಯೋಜನೆಗೆ ಹೇಳಿ ಹೋರಾಟ, ಟ್ಯಾಕ್ಟ್ರಿ ಹಿಡ್ಕೊಂಡೋಗಿ ಲಾಠಿ ಚಾರ್ಜ್ ಆಗಿ ಗಲಾಟೆ ಆಯಿತು ಬ್ಯಾಂಗ್ಳೂರಲ್ಲಿ. ಅಲ್ಲಿ ಬಂದದೆಲ್ಲ ರೈತರು. ಕುಡಿಯುವ ನೀರಿನ ಡಿಮಾಂಡ್ ಇರಲಿಲ್ಲ ಅಲ್ಲಿ, ರೈತರ ಬೇಡಿಕೆಗಳು ಇತ್ತು. ಇರಿಗೇಷನ್ ಸಂಪೂರ್ಣ ಪಬ್ಲಿಕ್ ಆಯ್ತು. ಅದು ಪಬ್ಲಿಕ್ ಆಗಿ ನಮಗೆ ಅವ್ರು ಯಾಕೆ ಅದು ಬಂತು ಅಂತಂದರೆ, ಅಲ್ಲಿಯ ಚಿಕ್ಕಬಳ್ಳಾಪುರದ ಸಮಗ್ರ ಕುಡಿಯುವ ನೀರಾವರಿ ಯೋಜನೆ ಹೋರಾಟಗಾರ ಆಂಜನೇಯ ರೆಡ್ಡಿಯನ್ನು ನಾವು ಮಂಗಳೂರಿಗೆ ಕರೆಸಿತ್ತು ಲಾಂಗ್ ಬ್ಯಾಕ್. ಅವರಿಗೆ ಹೇಳಿತ್ತು, ನೋಡಿ ಇಲ್ಲಿ ನೀರು 24 TMC ನೀರು ಇಲ್ಲ ಹೇಳೋದು ಅವ್ರಿಗೆ ಕನ್ವಿನ್ಸ್ ಆಗಿದೆ. ಅನೇಕ ಜನರಿಗೆ ಕನ್ವಿನ್ಸ್ ಆಗುವಾಗ ಅವ್ರಿಗೆ ಗೊತ್ತಾಯಿತು ನಮಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತೇಳಿ ಅವರು ಸಮಗ್ರ ನೀರಾವರಿ ಯೋಜನೆ ಹೋರಾಟವನ್ನು ಎತ್ತಿಕೊಂಡು ಈ ಎತ್ತಿನಹೊಳೆ ನಾಟಕ ನಮಗೆ ಬೇಡ ಅಂತೇಳಿ ಮೊನ್ನೆ ಟ್ರ್ಯಾಕ್ಟರ್ ತಗೊಂಡು ಗಲಾಟೆ ಮಾಡಿದರು. ಎರಡನೇದು, ಕಳೆದ ಬೇಸಿಗೆಯಲ್ಲಿ ಎಲ್ಲರಿಗೂ ಸ್ಪಷ್ಟ ಆಯಿತು ಅಲ್ಲಿ ನೀರು ಸಿಗುವುದಿಲ್ಲ ಅಂತ. ಈ ವರ್ಷ ಬೇಸಿಗೆಯಲ್ಲಿ ಮತ್ತು ಸ್ಪಷ್ಟ ಆಗ್ತದೆ. ಅದು ಎಲ್ಲ ಕಾರಣಕ್ಕೆ ನಾವು ಮೊದಲು ಕರಾವಳಿಯ ಹೋರಾಟಗಾರರು ಜನರು ಇಲ್ಲಿ ನೀರಿಲ್ಲ, 24 TMC ನೀರು ಸಿಗುವುದಿಲ್ಲ ಹೇಳಿ ತಜ್ಞರು ಹೇಳಿದ್ದನ್ನು ಏನು ಹೇಳ್ತಾ ಬಂದ್ವಿ, ಅದು ಒಂದು ಮಟ್ಟಿಗೆ ಯಶಸ್ವಿ ಆಯಿತು, ಅರ್ಥ ಆಯಿತು ಒಂದು ಮಟ್ಟಕ್ಕೆ. ಆದರೆ ನೀವು ಹೇಳಿದ್ರಲ್ಲ, ಈಗ ಮೊನ್ನೆಯ ಅವರ ಹೋರಾಟದ ನಂತರ ಸ್ಪಷ್ಟವಾಗಿ 100ರಿಂದ 200 TMC ನೀರಿನ ಸಂಗ್ರಹ ನಾವು ಮಾಡಬೇಕು. ಅದಕ್ಕೋಸ್ಕರ ನಾವು ಶರಾವತಿಯಿಂದ ನೀರು ತರ್ತೇವೆ, ಅಲ್ಲಿ ಅಷ್ಟು ಸಿಗ್ತದೆ, ಹೇಮಾವತಿ ಕಬಿನಿಯಿಂದವೂ ಟ್ರೈ ಮಾಡ್ತೇವೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಅವರೀಗ ಎದುರು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಸಮಗ್ರ 5 ಜಿಲ್ಲೆಗೆ ಅಲ್ಲಿ ಕುಡಿಯುವ ನೀರಲ್ಲ, ಕೈಗಾರಿಕೆಗಳಿಗೆ, ಕೃಷಿಗೆ, ಎಲ್ಲದಕ್ಕೂ ಕುಡಿಯುವ ನೀರು ಬೇಕಾದ 5 TMC. ಹಾಗಾಗಿ ಈಗ ಇನ್ಯಾರು ನಮ್ಮ ಹತ್ರ
ನೀವು ಕುಡಿಯೋ ನೀರು ಕೊಡಲಿಕ್ಕೆ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಿ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವ ಪೇಪರ್ ಓದೋದಿಲ್ಲ, ಟಿವಿಯನ್ನು ಜನ್ಮದಲ್ಲಿ ನೋಡಲಿಲ್ಲ, 4 ಜನರ ಮಾತನ್ನು ಕೇಳುವುದೇ ಇಲ್ಲ ಹೇಳುವಂತ ಒಬ್ಬ ಶತದಡ್ಡ ಪ್ರಶ್ನೆ ಕೇಳಬೇಕು. ಅಲ್ಲ, ಇಲ್ಲಿ ರಾಜಕೀಯ ವ್ಯಕ್ತಿಗಳು ದಡ್ಡರಾಗಿದ್ದಾರೆ ಒಂದು ಕಡೆಯಲ್ಲಿ, 2 ಪಕ್ಷಗಳು ಸಮಾನವಾದ ಹೇಳಿಕೆಗಳನ್ನು ನೀಡ್ತವೆ ಇಲ್ಲಿ ಕರಾವಳಿ ಭಾಗದಲ್ಲಿ. ಅದು ಬಿಜೆಪಿ ನೋಡಿ, ಈಗ ರಾಜಕೀಯ ಪಕ್ಷಗಳದ್ದು ವಿಶ್ಲೇಷಣೆ ಇಲ್ಲಿ ಸ್ಟ್ಯಾಂಡ್ ನಾನು ಹೇಳ್ತೇನೆ ನಿಮಗೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳ್ತೇನೆ. ಈ ಯೋಜನೆಗೆ ಮೊದಲು ಸ್ಯಾಂಕ್ಷನ್ ಮಾಡಿದ್ದು ಸದಾನಂದ ಗೌಡರು, ಬಿಜೆಪಿಯ ಮುಖ್ಯಮಂತ್ರಿ ಆಗಿದ್ದಾರೆ. ತದನಂತರ ಅದು ಕಾಂಗ್ರೆಸ್ ಬಂದ ಮೇಲೆ ಹಾಗೆ ಮುಂದುವರಿಸಿಕೊಂಡು ಹೋದದ್ದು ಸಿದ್ದರಾಮಯ್ಯ ಸರ್ಕಾರ. ಇದಕ್ಕೆ ಮೂಲ ಪುರುಷ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು. ಸೊ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ 2 ಟಾಪ್ ಲೀಡರ್ಸ್ ಇನ್ವಾಲ್ವ್ ಆಗಿ ಆಯಿತು. ಕಾಂಟ್ರಾಕ್ಟ್, ಒಂದು ರೋಡು ಮತ್ತು ತೋಡಿಗೆ ಕಾಂಟ್ರಾಕ್ಟ್ ಕೊಡುವಾಗ 30% ಕಮಿಷನ್ ಉಂಟು, ಎಲ್ಲರಿಗೂ ಗೊತ್ತುಂಟು. ಹೌದಾ? ಕುಲ್ಲಂಕುಲ್ಲವಾಗಿ ಎಲ್ಲರಿಗೂ ಗೊತ್ತು. ಒಂದು ಶಾಲೆ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡುವಾಗ, ಶಾಲೆಯ ಶೂ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅದರಲ್ಲೂ ಪರ್ಸೆಂಟೇಜ್ಗಳು ಅಧಿಕಾರಿಗಳಿಂದ ರಾಜಕೀಯಕ್ಕೆ ಹೋಗ್ತದೆ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಇಷ್ಟು ದೊಡ್ಡ ಡೀಲ್ ಆಗುವಾಗ ಕಮಿಷನ್ ಇಲ್ಲದೆ ಇರ್ತದ? ಕಮಿಷನ್ ಆಯಿತು. ಅವರು ಒಂದಷ್ಟು ತಿಂದರು, ಇವರು ಒಂದಷ್ಟು ತಿಂದರು, ಪ್ರಾಜೆಕ್ಟ್. ಹಾಗೆ ಸಮಸ್ಯೆ ಏನಂತಂದರೆ, DV ಅವರು ಆ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡುವಾಗ ಇಲ್ಲಿಯೂ ಕೂಡ ದೊಡ್ಡ ಮಟ್ಟದ ಆಂದೋಲನ, ಜನಜಾಗೃತಿ ಆಗಿರಲಿಲ್ಲ. ನಾವು ಸತ್ಯ ಒಪ್ಪಿಕೊಳ್ಳಬೇಕು. ಏನೋ ಗುಸು ಮಾಡ್ತಾ ಇದ್ರು ಪಾಪ ನಮ್ಮ ದಿನೇಶ್ ಒಳ್ಳರು, ಒಂದಿಷ್ಟು ಜನ ಹೋರಾಟವೂ ಕೂಡ ದಿನೇಶ್ ಒಳ್ಳರ ಅಂತವ್ರು ಒಂದು 8-10 ಜನ ನಾವು ಸುಮ್ಮನೆ DC ಆಫೀಸ್ ಎದುರು ಕೂತ್ಕೊಂಡು ಒಂದಿಷ್ಟು ಹೋರಾಟ ಅಂತ. ಅಲ್ಲಿ ಜನರಿಗೂ ಇಲ್ಲಿ ಅಷ್ಟು ಕಾವು ಮುಟ್ಟಿರಲಿಲ್ಲ. DV ಸದಾನಂದ ಗೌಡರು ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಅದು ಕಂಟಿನ್ಯೂ ಮಾಡಬೇಕಾಯಿತು. ವೀರಪ್ಪ ಮೊಯ್ಲಿಯವರು ಶಂಕುಸ್ಥಾಪನೆ ಮಾಡಿಸಿದರು. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಶ್ನೆ ಬಂದಾಗ ಮಂಗಳೂರಿನಲ್ಲಿ ಹೋರಾಟ ಜೋರಾಗಿ ಬಂದಾಗುವಂಥ ಪರಿಸ್ಥಿತಿಯಲ್ಲಿ ಜನಜಾಗೃತಿಯು ಆಯಿತು. ಆಗುವಾಗ ರಾಜಕೀಯ ಪಕ್ಷಗಳ ಸ್ಟ್ಯಾಂಡ್ ಏನಾಯಿತು? ಅಲ್ಲಿ ಗೊಂದಲ ಸ್ಟಾರ್ಟ್ ಆಯಿತು. ಏನಂದರೆ, ಮಂಗಳೂರಿನ ಕಾಂಗ್ರೆಸ್ ಮತ್ತು ಬಿಜೆಪಿಯವರಿಗೆ ನೇತ್ರಾವತಿ ಬೇಕು, ನಮಗೆ ಬೇಕು. ಕೋಲಾರದಲ್ಲಿ ಮತ್ತು ಚಿಕ್ಕಬಳ್ಳಾಪುರ, ಬೆಂಗಳೂರಿನ ರಾಜಕೀಯ ಅಸ್ತಿತ್ವದಲ್ಲಿರ್ತಕ್ಕಂಥ DV ಸದಾನಂದ ಗೌಡರಿಗೆ, ಮೊಯ್ಲಿ ಅವರಿಗೆ ನೇತ್ರಾವತಿ ತಿರುಗಿಸಬೇಕು. ಹೌದಾ? ಇಲ್ಲಿ ಗೊತ್ತುಂಟು, ಇವರು ಬದುಕಬೇಕು, ನಾವು ಬದುಕಬೇಕು, ನಮ್ಮ ರಾಜಕೀಯ ಅಸ್ತಿತ್ವವೂ ಬೇಕು, ನೀರೂ ಬೇಕು. ಹಾಗಾಗಿ ನಾವು ಕಾಂಗ್ರೆಸ್ನವ್ರು ಹೇಳಿದ್ರು ಮೊಯ್ಲಿ ಅವರಿಗೆ ನಾವು ವಿರುದ್ಧ, ಇಲ್ಲಿಯವರು ಬಿಜೆಪಿಯವರು ಹೇಳಿದ್ರು ನಾವು DV ಅನ್ನು ಒಪ್ಪುದಿಲ್ಲ ಅಂತೇಳಿ ಇವರು ಹೋರಾಟಕ್ಕೆ. ಇದೊಂದು ನಾಟಕ ಅಂತ ಯಾಕಂದ್ರೆ ಇಬ್ಬರನ್ನು ನಾಯಕರನ್ನು ನಾವು ಒಪ್ಪುದಿಲ್ಲ. ಇಲ್ಲ, ನಾಟಕ ಅಲ್ಲ. ನಿಮ್ಗೆ ಸ್ಪಷ್ಟ ಹೇಳ್ತೇನೆ, ಬಂದ್ ಮಾಡಿದಾಗ, ಹೋರಾಟ ಮಾಡಿದಾಗ ಎಲ್ಲ ಪಕ್ಷದವರು ಹೋರಾಟದ ಜೊತೆಗಿದ್ದಾರೆ. ಮಂಗಳೂರಿನವರು, ಕರಾವಳಿಯ ಬಿಜೆಪಿಯ, ಕಾಂಗ್ರೆಸ್ಸಿನ ತಳಮಟ್ಟದ ಕಾರ್ಯಕರ್ತರು ಮತ್ತು ಮುಖಂಡರು ಅದೆಲ್ಲ ಸೇರುವಾಗ MLAಗಳು ಏನು, ಇದು ಸ್ಟೆಪ್ ಬೈ ಸ್ಟೆಪ್ಪು. ನೀವು ಎಲ್ಲಿಯೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಸಮಗ್ರವಾಗಿ ಕರಾವಳಿಯಲ್ಲಿ ನಾವು ಏಕಾಏಕಿಯಾಗಿ ಬೈಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಯಾಕೆಂದರೆ ತಳಮಟ್ಟದ ಕಾರ್ಯಕರ್ತರು, ನಾಯಕರು ಎಲ್ಲರೂ ಈ ಹೋರಾಟದಲ್ಲಿ ಇವತ್ತಿಗೂ ಅವು ಬುಡ್ರೆ ಬಲ್ಲಿ ನಮ್ಮ ಏತಾಪುಂಡಾತ್ ಮಲ್ಪಳ್ಳಿ ಹೋರಾಟದಲ್ಲಿದ್ದಾರೆ. ಎದುರಿಗೆ ಕೆಲವರು ಬರುವುದಿಲ್ಲ, ಕೆಲವರು ಹಿಂದಿನಿಂದ ಸಪೋರ್ಟ್ ಮಾಡ್ತಾರೆ, ಅವರವರ ಅಸ್ತಿತ್ವದ ಪ್ರಶ್ನೆ ಅಲ್ಲ. ಈಗ ನೋಡಿ, ಕಾಂಗ್ರೆಸ್ಸಿನ ಬೆಳ್ತಂಗಡಿಯ ಶಾಸಕರಾದಂಥ ಸನ್ಮಾನ್ಯ ವಸಂತ ಬಂಗೇರರು ನಮಗೆ ಹೋರಾಟಕ್ಕೆ ಬೆಂಬಲ, GR ಲೋಬರ್ ಅವರು ಬೆಂಬಲ, ನಿಮ್ಮ ಶಕುತಲಕ್ಕ ಬೆಂಬಲ, ಜನಾರ್ದನ ಪೂಜಾರಿ ಅವರು ಬೆಂಬಲ, ಇವರೆಲ್ಲ ಕಾಂಗ್ರೆಸ್ನವರಲ್ವಾ? ಕಾಂಗ್ರೆಸ್ ನಮಗೆ ನಾಟಕ ಮಾಡ್ತಾ ಉಂಟು ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ಸಿನ ಸ್ಥಳ ಮಟ್ಟದವರೆಲ್ಲರೂ ಅವತ್ತು ಬಂದಿಗೆ ನಮ್ಮೊಟ್ಟಿಗೆ ಹೆಗಲು ಕೊಟ್ಟಿದ್ದಾರೆ. ಇನ್ನು BJPಗೆ ಬಂದರೆ ಅಂಗಾರ, ಗಣೇಶ್ ಕಾರ್ಣಿಕ್, ನಳಿನ್ ಕುಮಾರ್ ಕಟೀಲು, ಮಾಜಿ MLC ಮೋನಪ್ಪ ಭಂಡಾರಿ, ಇವರೆಲ್ಲರೂ ಕೂಡ ಹೋರಾಟಕ್ಕೆ ಅಧಿಕೃತ ಬೆಂಬಲ ಕೊಟ್ಟಿದ್ದಾರೆ, ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ನಾವು ಸತ್ಯ ಹೇಳಬೇಕು. ಇಲ್ಲಿ ಉಳಿದವರು ಯಾರು? ಪಕ್ಕಾ DVಯ ಫಾಲೋವರ್ಸ್, ಮೊಯ್ಲಿಯ ಫಾಲೋವರ್ಸ್, ಬೆರಳೆಣಿಕೆಯ ಜನ ಅವರೊಟ್ಟಿಗಿದ್ದಾರೆ. ಕೆಲವು ಕಾರ್ಪೊರೇಟರ್ಗಳು, ಕೆಲವು ಹಿಂಬಾಲಕರು. ಇಲ್ಲಿ ಸಮಸ್ಯೆ ಬಂದಿರೋದು ರಮಾನಾಥ್ರಿಗೆ ಮತ್ತು ಖಾದರಿಗೆ. ರಮಾನಾಥ್ರವರಿಗೆ ನಮ್ಮ ಹೋರಾಟಕ್ಕೆ ಮೊದಲಿಂದನೂ ಅವರು ಬೆಂಬಲ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ನಾವು ಹೋದಾಗ ಸಂಪೂರ್ಣ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಿದ್ರು ರಮಾನಾಥ್ರಯ್ಯ ಅವರು. ಸಂಪೂರ್ಣ ಬೆಂಬಲ ಕೊಟ್ಟದ್ದು ಖಾದರ್ ಸಾಹೇಬರು. ನೇತ್ರಾವತಿ ನದಿ ಪೂಜೆ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟದ್ದು, ಸಪೋರ್ಟ್ ಮಾಡಿದ್ದು ಎಲ್ಲ ಇವರೇ. ನಮ್ಮನ್ನು ಹೋರಾಟಕ್ಕೆ ಇಳಿಸಿದ್ದೇ ಇವರು. ಈಗ ಏನಾಯಿತು ಅಂತಂದರೆ, ಅಲ್ಲಿ ಪ್ರಾಜೆಕ್ಟ್ ಬಂದಾಯಿತು. ಯಾರ್ದು? ಸನ್ಮಾನ್ಯ DV ಅವ್ರದ್ದು, ಮೊಯ್ಲಿ ಅವ್ರದ್ದು ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಂದಾಯಿತು. ಇವರು ಹೆಲ್ಪ್ಲೆಸ್ ಆದರು. ಹೆಲ್ಪ್ಲೆಸ್ ಆದ ಮೇಲೆ ಇವರ ಮಂತ್ರಿ ಸ್ಥಾನ ಹೋಗ್ತದೆ ಮಾತಾಡಿದರೆ, ನ್ಯಾಚುರಲಿ ಅದು. ಅದಕ್ಕೋಸ್ಕರ ಸ್ವಲ್ಪ ಬೇರೆ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಆದರೆ ನಾನು ಒಂದು ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬರ್ತೇನೆ,
ರಾಜಕೀಯ ದೊಡ್ಡ ನಾಯಕರು ನಾಟಕ ಮಾಡ್ತಾ ಇರ್ಬೋದು, ಕಾಂಗ್ರೆಸ್, BJP, ಜನತಾದಳ ಎಲ್ಲ ಪಕ್ಷದ ತಳಮಟ್ಟದ ಕಾರ್ಯಕರ್ತರು, ಫಾಲೋವರ್ಸು, ಸಣ್ಣ ಮುಖಂಡರೆಲ್ಲರೂ ಈ ಹೋರಾಟದಲ್ಲಿ ಇದ್ದಾರೆ, ಮುಂದೆ ಕೂಡ ಭಾಗವಹಿಸ್ತಾರೆ. ಇದು ವೆರಿ ಕ್ಲಿಯರ್. ಇಲ್ಲಿ ಯಾವುದೋ ಡಿಫರೆನ್ಸ್ ಇಲ್ಲ, ಒಮ್ಮನದ ಒಂದು ನಿರ್ಧಾರ ಇದ್ದಾರೆ ಅವ್ರು ನಮ್ಮೊಟ್ಟಿಗೆ. ಯಾಕೆಂದ್ರೆ ಎಲ್ಲಿ ಹೋರಾಟ ಆದಾಗಲೂ ಬಜರಂಗ ದಳದವರು ಇರ್ಬೋದು, ಹಿಂದೂ ಸಂಘಟನೆ, ಮುಸ್ಲಿಂ ಸಂಘಟನೆ, ಮೊನ್ನೆ ಉಪವಾಸ ಸತ್ಯಾಗ್ರಹಕ್ಕೂ ಎಲ್ಲರೂ ಮುಖಂಡರು ಬಂದೋದ್ರು, ಅದ್ರ ಬಗ್ಗೆ ಮುಲಾಜೆ ಇಲ್ಲ. ಆದರೆ ನೀವು ಹೇಳಿದ ಹಾಗೆ ದೊಡ್ಡ ದೊಡ್ಡ ನಾಯಕರು ಗೊಂದಲ ಸೃಷ್ಟಿಸ್ತಾ ಇದ್ದಾರೆ, ಕನ್ಫ್ಯೂಸ್ ಮಾಡಿ. DV ಅವರು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟರು ಮೊನ್ನೆ, ಏನು ಉಡುಪಿಯಲ್ಲಿ. ಮಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಪ್ರಶ್ನವರೊಟ್ಟಿಗೆ ಮಾತಾಡೋದಿಲ್ಲ. ಎತ್ತಿನೊಳೆ ಬಗ್ಗೆ ನನ್ನ ಹತ್ರ ಮಾತಾಡುವೇಳಿ ಹೇಳ್ತಾರೆ, ಉಡುಪಿಯಲ್ಲಿ ಹೋಗಿ ಮಾತಾಡ್ತಾರೆ ಅಲ್ವಾ? ಅದು ಅವರು ರಾಜಕೀಯವಾಗಿ ಅತ್ಯಂತ ಒಂದು ಏನು ಹೇಳ್ತೀರಿ ನಿಕೃಷ್ಟ ಸ್ಥಿತಿಗೆ ತಲುಪಿದ್ದಾರೆ ಹೇಳೋದಕ್ಕೆ ಅದು ಬೆಸ್ಟ್ ಉದಾಹರಣೆ ಅಲ್ಲ. ಎರಡು ನಾಳಗಿಯಲ್ಲಿ ಮಾತಾಡುವಂತ DV ಅವರು ಮತ್ತು ಜನಾರ್ದನ ಪೂಜಾರಿ ಅವರು ಹೇಳಿದಂತ ಒಂದು ಹೇಳಿಕೆ, ನೇತ್ರಾವತಿಯ ನೀರು ಕುಡಿತದನ್ನು ಅವರು ಮರ್ತು ಬಿಟ್ಟಿದ್ದಾರೆ. 100%. ನೇತ್ರಾವತಿ ನೀರು ಒಂದೇ ಅಲ್ಲ ನೋಡಿ, ನಾನು BJP ಇರಲಿ ಕಾಂಗ್ರೆಸ್ ಇರಲಿ, ಇಲ್ಲಿಯ ಜನರ ಓಟು ತಗೊಂಡಂಥ ಪಂಚಾಯತ್ ಮೆಂಬರಿಂದ ಹಿಡಿದು MP ಅವರೆಗೆ ನಾನು ಅವರಿಗೆ ಹೇಳೋದಿಷ್ಟೇ, ನೀವು ನೇತ್ರಾವತಿ ನದಿ ನೀರು ಕುಡಿದದ್ದು ಮಾತ್ರ ಅಲ್ಲ, ನಿಮ್ಮ ರಾಜಕೀಯಕ್ಕೆ ನಿಮಗೆ ನೀರು ಎರೆದದ್ದು ಇಲ್ಲಿಯ ಜನ. ನಿಮ್ಮ ರಾಜಕೀಯ ಏನು ಅಸ್ತಿತ್ವಕ್ಕೆ ನೀರು ಅಂದರೆ ಬೆವರು, ಕಾರ್ಯಕರ್ತರು, ಜನ ಓಟು ಕೊಟ್ಟು ನಿಮ್ಮನ್ನು ಬೆಳೆಸಿದ್ದು ಕರಾವಳಿಯ ಜನ. ನೀವು ಅದನ್ನೂ ಮರಿತೀರಿ ಅಂತಾದರೆ ಇನ್ನು DV ಅವರು ಹೇಳಿದ ವಾದವನ್ನೇ ಒಪ್ಪುವ, ಮೊಯ್ಲಿ ಅವರು ಹೇಳುವ ವಾದವನ್ನೇ ಒಪ್ಪುವ. ಒಂದು 5 TMC ನೀರು ಮಾರ ಪಾಪ ಕುಡಿಲಿಕ್ಕೆ. ಯಾಕೆ ಅವರು ಮೊಯ್ಲಿಯವರಿಗೆ ಮಂಗಳೂರಿನವ್ರದ್ದು ಗುರ್ತಾ ಇಲ್ವ? ಅದು DV ಅವರಿಗೆ ನಮ್ಮದು ಗುರ್ತಾ ಇಲ್ವಾ? SG ಮಯ್ಯರ್ ಅಂತ ಪ್ರೊಫೆಸರು, ನಾನಿರ್ಬೋದು, ದಿನೇಶ್ ಒಳ್ಳರ್ ಇರ್ಬೋದು, ಇನ್ನು ಕೆಲವು ಹೋರಾಟಗಾರನೆಲ್ಲ ಬಲೆ ಮಾರ್ರ ಇದಾಗಿ ನಿಕ್ಲಿಗೆ ದಾದನ ಕನ್ಫ್ಯೂಸ್ ಉಂಟು. ನಾವೇನು ಮಾತಾಡ್ಲಿಕ್ಕೆ ಬರೋದಿಲ್ಲ ಹೇಳ್ತೇವ ಅಥವಾ ಕತ್ತಿದೊಣ್ಣೆ ಇಟ್ಕೊಂಡು ಹೋಗ್ತೇವೆ ಅವ್ರ ಹತ್ರ ಕೂತ್ಕೊಂಡು? ಯಾಕೆ ಸೌಜನ್ಯಪೂರ್ಣವಾಗಿಯೂ ಕೂಡ ಇವತ್ತಿನವರೆಗೆ ಅಧಿಕೃತವಾಗಿ ಜಿಲ್ಲೆಯ MLA MP ಗಳು ಇವರೆಲ್ಲ ಈ ರೆಸ್ಪಾನ್ಸಿಬಲ್ ಜನಗಳು ನಮ್ಮ ಹತ್ರ ಮಾತಾಡಲಿಕ್ಕೆ ಬರಲಿಲ್ಲ. ಆಕ್ಸೆಪ್ಟ್ ವಸಂತ ಪಂಗೇರ, ನಾನು ಆಗ ಹೆಸರು ಹೇಳಿದಲ್ಲ, 4 MLA ಗಳು BJPಯಿಂದ MLC ಅವರು ಬಿಟ್ಟರೆ, MP ಅವರು ಬಿಟ್ಟರೆ ಉಳಿದವರು ಇವ್ರು ಯಾರು ನಮ್ಮ ಹತ್ರ ಯಾಕೆ? DV ಅವರು ಇವಂತೆ ವಿಜಯ್ ಕುಮಾರ್ ಶೆಟ್ಟರೆ, ಹೆಗಡೆ ಅವರೇ, BJP ನಳಿನ್ ಕುಮಾರ್ ಕಟೀಲ್ರೆ, ನೀವೆಲ್ಲ ನಮ್ಮವರೇ, ಬನ್ನಿ. ನಿಮ್ಮದು ಎಂತ ಆ್ಯಕ್ಚುಲಿ ನಿಮ್ಮ ತಲೆಯಲ್ಲಿ ಇರೋದು ಏನು? ನೀವು ಯಾಕೆ ವಿರೋಧ ಮಾಡಿ? ಒಂದು 4 ಜನ ಒಂದು ಹೋಟೆಲಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ವಾ? ಅಂದರೆ ಒಂದು ಇವರಿಗೆಲ್ಲರಿಗೂ ಅಧಿಕಾರದ ಅಹಂಕಾರ ಅಲ್ಲ, ಆಸೆನೂ ಇದೆ. ಆಸೆ ಎಲ್ಲ ಪಟ್ಟ ತಪ್ಪಿ ಹೋಗುತ್ತಾ ಶಾಸಕ ಅಥವಾ ಅಲ್ಲ. DV ಅವರಿಗೆ ಏನಾಗ್ತದೆ? DV ಅವರಿಗೆ ಒಂದು ಬಂದು ಮಾತುಕತೆ ಮಾಡಿದ್ರೆ ಅವ್ರಿಗೆ ಏನು ಅಧಿಕಾರ ತಪ್ಪುತ್ತದೆ? ಏನಾಗುದಿಲ್ಲ. ರಮಾನಾಥ್ ರೈ ಅವರಿಗಾದ್ರೂ ಒಪ್ತೇನೆ, ನಾನು ಖಾದರಿಗಾದ್ರೂ ಒಪ್ತೇನೆ. ಸಿದ್ದರಾಮಯ್ಯ ನೀವೆಂತಾದ್ರೆ ಅವರೊಟ್ಟಿಗೆ ಹೋಗಿ ಮಾತಾಡಿ ಏನೇನೋ ಮಾಡ್ತಾ ಇದ್ದೀರಿ, ನಿಮಗೆ ಮಿನಿಸ್ಟ್ರಿ ತೆಗಿತೇನೆ ಹೇಳಿ ಯಾರು? ಇವರಿಗೇನು ಅದೂ ಇಲ್ಲ. DV ಅವರಿಗೇನು ಸಮಸ್ಯೆ? ಮೊಯ್ಲಿಗೇನು ಸಮಸ್ಯೆ? ಆಯ್ತಪ್ಪ, ಏನು ಹೇಳಿ? ಈಗ ಹೋರಾಟ ಮಾಡುವವರೆಲ್ಲರೂ ಕೂಡ ಒಂದಲ್ಲ ಒಂದು ಕಾಲದಲ್ಲಿ ವೀರಪ್ಪ ಮೊಯ್ಲಿ, DV ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಓಡಾಡಿದವ್ರೆ, ನಾವೆಲ್ಲ ಕೆಲಸ ಮಾಡಿದವ್ರೆ ಇಂಡೈರೆಕ್ಟ್ ಆಗಿ. ಮತ್ತೊಂದು ಇಲ್ಲೊಂದು ಮೂಲ ಪ್ರಶ್ನೆ ಏನಂದ್ರೆ, ಜಾತಿ ಭೇದಗಳನ್ನು ಮಾಡ್ತಾ ಇದ್ದಾರೆ, ಹೋರಾಟದಲ್ಲಿ ಜಾತಿ ಭೇದದಲ್ಲಿ ಹೋರಾಟ ಆಗ್ತಾ ಇದೆ, ಇದಕ್ಕೋಸ್ಕರ ಜನರು ಹೋರಾಟದಿಂದ ಹಿಂದುಳಿದ್ರು. ಜಾತಿ ಭೇದ ಅಗತ್ಯ ಇದೆಯಾ? ಇಲ್ಲಪ್ಪ, ಅದು ಯಾರು ರಾಂಗ್ ಕಾನ್ಸೆಪ್ಟ್, ಅದು ಹೇಗೆ? ಅದು ನಂಗೆ ಗೊತ್ತಿಲ್ಲ. ಇದರಿಂದ ಜನರು ಹೋರಾಟದಿಂದ ಇಲ್ಲಪ್ಪ, ಆ ವರ್ಡ್ ಅನ್ನು ಯೂಸ್ ಮಾಡುವಾಗ ನೋಡಿ, ಹೋರಾಟದ ಪ್ರಾರಂಭದಿಂದ ನಿರಂಜನ್ ರೈ ಅವರು 2ನೇ ಹಂತದ್ದು ಹೇಳಿದ್ರು. 1ನೇ ಹಂತದ್ದು ಬಂದಾಯಿತು, ವಿಜಯ್ ಕುಮಾರ್ ಶೆಟ್ಟಿ ಅವರು, ನಾವು ಚಿತ್ರಾಪುರ ಎಲ್ಲ ಇದ್ದಾಗ ಒಂದು ಸಾರಿ ಬಂದಾಯ್ತಲ್ಲ, ಕಾಲೇಜ್ ವಿದ್ಯಾರ್ಥಿಗಳದ್ದು ಬಂದಾಗಿ ಅದು ಒಂದು ಹಂತ. 2ನೇ ಹಂತದಲ್ಲಿ ನಿರಂಜನ್ ರೈ ಇದರಲ್ಲಿ ಉಪ್ಪಿನಂಗಡಿಯಲ್ಲಿ ಸ್ಟಾರ್ಟ್ ಮಾಡಿಸಿದ್ರು, ಪುನಃ ಎಬ್ಬಿಸಿದ್ರು. ಆಮೇಲೆ ಪೊಂಪೆಲ್ ಸರ್ಕಲಲ್ಲಿ ಆಯಿತು. ಆಮೇಲೆ ಬೇರೆ ಬೇರೆ ತುಂಬ ಸಣ್ಣ ಪುಟ್ಟ ಯಾರಿಲ್ಲ ಇದರಲ್ಲಿ ಹೋರಾಟದಲ್ಲಿ. ಯಾವುದೇ ಜಾತಿ ಕಾನ್ಸೆಪ್ಟ್, ಆ ವರ್ಡ್ ನಿಮಗೆ ನಿಮ್ಮ ತಲೆಗೆ ಯಾಕೆ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ನೀವು ಬಿಡುದು ಒಳ್ಳೇದು. ಯಾಕೆ ಹೇಳ್ತೇವೆ ಸ್ಪಷ್ಟವಾಗಿ, ಕೆಥೋಲಿಕ್ ಸಭಾ, ಮುಸ್ಲಿಂ ಒಕ್ಕೂಟ, ಕಾಜಿಯವರು ಮುಸ್ಲಿಂ, ಬಿಷಪ್ ಅವರು, ನಮ್ಮ ಹಿಂದೂ ಎಲ್ಲ ಧಾರ್ಮಿಕ ಗುರುಗಳು ಎಲ್ಲರೂ ಓಪನ್ ಆಗಿ ಬರ್ತಾ ಇದ್ದಾರೆ, ಕರೆದಾಗೆಲ್ಲ ಬರ್ತಾ ಇದ್ದಾರೆ. ಆದರೆ ತೀವ್ರ ಸ್ವರೂಪದ ಜನಾಂದೋಲನ ಆಗಲಿಲ್ಲ ಹೇಳುದು ಅದು ಒಂದು ಸೈಡ್ನಲ್ಲಿ ನಾವು ಒಪ್ಪಿಕೊಳ್ಬೇಕು. ಈ ಎಲ್ಲ ವಿಚಾರದಿಂದ ಎಲ್ಲ ಜಾತಿಯ ಲೆಕ್ಕಾಚಾರ ಜಾತಿಗೆ ನೋಡಿ, ನಮ್ಮ ಹೋರಾಟದಲ್ಲಿ ನಾನು ಹೇಳ್ತೇನೆ,
ಶೆಟ್ರುಗಳಿದ್ದಾರೆ, ಬಿಲ್ಲವರಿದ್ದಾರೆ, ಬ್ರಾಹ್ಮಣರಿದ್ದಾರೆ, SC ST ಅವರಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ಅದು ಬಹುಶಃ ನಮ್ಮನ್ನು ಹೋರಾಟವನ್ನು ವೀಕ್ ಮಾಡಬೇಕು ಅಂತೇಳಿ ಯಾರಾದರೂ ಆ ರೀತಿಯ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡುವ ಸಾಧ್ಯತೆ ಇದೆ, ಆದರೆ ಅದು ಯಶಸ್ವಿ ಆಗೋದಿಲ್ಲ. ಸರಿ, ನಿಮ್ಮ ಜೊತೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಎಸ್ ವೀಕ್ಷಕರೇ, ಈಗಾಗಲೇ ನೇತ್ರಾವತಿಯಲ್ಲಿ ರಾಜಕೀಯ ಅನ್ನುವಂಥರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೇತ್ರಾವತಿ ರಾಜಕೀಯ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೆ. MJ ಹೆಗ್ಡೆ ಅವರು ನಮ್ಮ ಜೊತೆ ಮಾತಾಡ್ತಿದ್ರು. ಈಗಾಗಲೇ ನಾವು ರಾಜಕೀಯ ಬಜೆಟ್ನ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೇವೆ. ಬಜೆಟ್ನಲ್ಲಿ ಈ ಬಾರಿ ನೀರಾವರಿ ವ್ಯವಸ್ಥೆಗಳಿಗೆ ಮೀಸಲಾತಿ, ನೀರಾವರಿ ವ್ಯವಸ್ಥೆಗಳಿಗೆ ಎತ್ತಿನ ಹೊಳೆಗೆ ಅಂತಿಲ್ಲ, ಒಂದು ಕ್ಲಿಯರ್ ಅಲ್ಲ. ಇದನ್ನು ಬಳಸ್ಕೋಬಹುದಲ್ಲ, ಈ ಫಂಡ್ ಅನ್ನು ಎಲ್ಲ ಬಳಸ್ಕೊಳ್ಳಿಕ್ಕೆ ವಾದ ಇದೆ. ಬಳಸಿಕೊಳ್ಳಿಕ್ಕೆ ಪುನಃ ಪರ್ಮಿಷನ್ ಆಗಲೇಬೇಕು. ಈಗ ನೋಡಿ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಕಂಕನಾಡಿ ರಸ್ತೆಗೆ ಒಂದು 10 ಕೋಟಿ ಅಂತ ಸ್ಯಾಂಕ್ಷನ್ ಮಾಡಿ ಒಂದು ಬಜೆಟಲ್ಲಿ, ಆ 10 ಕೋಟಿಯಲ್ಲಿ ನೀವು ಈ ವರ್ಷ 1 ಕೋಟಿ ಕೊಡ್ತೀರಿ, ನೆಕ್ಸ್ಟ್ ಇಯರ್ 2 ಕೋಟಿ ಕೊಡಬೇಕಲ್ಲ. ನೀವು ಸ್ಪೆಸಿಫಿಕ್ ಆಗಿ ಕೊಡಲೇಬೇಕಂತೇನಿಲ್ಲಲ್ಲ. ನೀವು ಈಗ ಹೇಳುವ ಲೆಕ್ಕದಲ್ಲಿ ಕೊಡಲೇಬೇಕಂತೇನಿಲ್ಲ. ನೀರಾವರಿ ಯೋಜನೆಗಂದ್ರೆ ಎತ್ತಿನ ಒಳಗೆ ಕೊಡಲಿಕ್ಕೆ ಚೆಕ್ ಬರೀಲಿಕ್ಕೆ ಆಗೋದಿಲ್ಲ. ಫೈನಾನ್ಸ್ ಆಫೀಸ್ನವರಿಗೆ ವಿಧಾನಸಭೆಯಲ್ಲಿ ಕುತ್ಕೊಂಡು ಎತ್ತಿನ ಒಳಗೆ ಎಳೆ ಬರಬೇಕು ಅದು ಅಲ್ಲಿಂದ. ಆದರೆ ಸರ್ಕಾರ ಈ ಯೋಜನೆಯಲ್ಲಿ ಅವರ ವಿಚಾರಗಳು ಅಲುಗಾಡ್ತಾ ಇದೆ ಹೇಳೋದಕ್ಕೆ ಅವರು ಇದು ಎತ್ತಿನ ಹೊಳೆಗೆ ಅಂತ ದುಡ್ಡು ಇಡದೇ ಇರೋದು ಒಂದು ಸಾಕ್ಷಿ. ಅದು ಎಲ್ಲಿಯೋ ಒಂದು ಕಡೆ ನಮ್ಮ ಹೋರಾಟಕ್ಕೆ ನಿಧಾನವಾಗಿ ಸರ್ಕಾರ ಬಗ್ಗುತ್ತಾ ಉಂಟು ಹೇಳುದು. ಎರಡನೇದು, ನೀವು ಶರಾವತಿ ಯಾಕೆ ಹೋಗ್ತೀರಿ ಎತ್ತಿನ ಹೊಳೆ ಯೋಜನೆ ಮಾಡೋದಾದರೆ? ಇದು ಎರಡನೇ ಪ್ರಶ್ನೆ. ಶರಾವತಿ ಅಂತೆ, ಹೇಮಾವತಿ ಅಂತೆ, ಅದೇನೇನೋ ತುಂಬ ದೊಡ್ಡದು. ಮೂರನೇದು, ಬಜೆಟ್ನಲ್ಲಿ ತಜ್ಞರ ಸಮಿತಿ, ಆಮೇಲೆ ಇನ್ನೊಂದೆಂಥದ್ದು ಸಮನ್ವಯ ಸಮಿತಿ, 2 ಸಮಿತಿ ಮಾಡ್ತೇನೆ ಹೇಳಿ. ನೀರಿನ ಮೂಲದ ಬಗ್ಗೆ ತಿಳಿಸ್ಲಿಕ್ಕೆ ಹುಡುಕ್ಲಿಕ್ಕೆ ತಜ್ಞರ, ಈಗ ಎಲ್ಲ ಆದ ಮೇಲೆ 1800 ಕೋಟಿಯಲ್ಲಿ ಹಳ್ಳ ಹಿಡಿದ ಮೇಲೆ, ಹಾಗಿದ್ರೆ ತಜ್ಞರ ಸಮಿತಿ ಮಾಡ್ತಾರೆ ಅಂತ ಆದರೆ ತಜ್ಞರ ಸಮಿತಿ ನಾಳೆ ಹೇಳ್ತದೆ ಎತ್ತಿನ ಹೊಳೆ ಬೇಡ ಅಂತ, ಅದ್ರ ಅರ್ಥ ಹಾಗೆ ಇವರು ಬಿಡ್ತಾರೆ ಅಂತ ಆಯ್ತು. ಇನ್ನೊಂದು ಯೋಜನೆ ಅದಕ್ಕೆ ಈಗ ನಿಮ್ಮ ನೀರಾವರಿ ಸಚಿವರು ಹೇಳ್ತಾ ಇದ್ದಾರೆ, ಶರಾವತಿಯಿಂದ 100 TMC ನೀರು ತರ್ತೇವೆ ನಾವು ಅಂತ. 24 TMC ಹೋಯ್ತು ಎತ್ತಿನ ಹೊಳೆದು. 100 ಯಾಕೆ ಅಷ್ಟು ಬೇಕು ಅವರಿಗೆ? 5 ಜಿಲ್ಲೆಗಳಿಗೆ ಅಷ್ಟು ಬೇಕು. ಲಿಂಗನಮಕ್ಕಿಯಿಂದ ತರ್ತಾರೆ ಅವ್ರೀಗ. ಸೊ ಅದಕ್ಕೆ ಅಲ್ಲಿ ಕೋಲಾರದವರನ್ನು ಚಿಕ್ಕಬಳ್ಳಾಪುರದವ್ರನ್ನು ಸಮಾಧಾನ ಮಾಡಲಿಕ್ಕೆ ಈ ಡೈಲಾಗ್ಗಳನ್ನು ಹೊಡಿತಾ ಇದ್ದಾರೆ. ಎತ್ತಿನ ಹೊಳೆಯಲ್ಲಿ ನೀರಿಲ್ಲ ಹೇಳೋ ಸರ್ಕಾರಕ್ಕೆ ಗೊತ್ತಾಗಿದೆ 24 TMC ನೀರು ಬಿಲ್ಕುಲ್ ಸಿಗುವುದಿಲ್ಲ ಅಂತ. ಆದರೆ ಕೆಲವರು ಕೇಳ್ತಾರೆ, ಅಲ್ಲಿ ಅವರಿಗೆ ನೀರು ಸಿಗುವುದಿಲ್ಲ, ನೀವು ಹೋರಾಟ ಯಾಕೆ ಮಾಡಿ, ಸುಮ್ಮನೆ ಇದು ಬಿಡಿ. ಹಾಗೆ ಅಲ್ಲ, ಕರಾವಳಿಯ ಜನ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ನೀರಿಲ್ಲ ಅಂದರೆ ನೆಕ್ಸ್ಟ್ ಅವ್ರ ಪ್ಲಾನ್ ಇರೋದು ಗುಂಡ್ಯ ಮತ್ತು ಉಪ್ಪಿನಂಗಡಿ. ಅಂದ್ರೆ ಕುಮಾರಧಾರದ ಒಂದು ಹೆಸರು ಬರ್ತಾ ಇದೆ. ಗುಂಡ್ಯ, ಕುಮಾರಧಾರ, ಉಪ್ಪಿನಂಗಡಿ ಸಂಪೂರ್ಣ ಕೆಳವರೆಗೂ ಬರ್ತಾರೆ ಅವರು. ಒಂದೊಂದೇ ನಮಗೆ ಮೇಲೆ 10,000 ಕೋಟಿ ಖರ್ಚು ಮಾಡಿದ್ದೇವೆ ಮಾರ, ನೀರಿಲ್ಲ, ಅದನ್ನು 10,000 ಕೋಟಿ ಕರ್ನಾಟಕದವ್ರದ್ದು ದುಡ್ಡು ಹಾಳಾಗೋದಿಲ್ವಾ ಹೇಳಿಕೊಂಡು ಕೆಳಗೆ ಬರ್ತಾ ಹೋಗ್ತಾರೆ. ಅದಕ್ಕೆ ಈ ಹೋರಾಟ ಜೀವಂತವಾಗಿ ಇರುವಂಥದ್ದು. ಮತ್ತು ಒಂದು ಸ್ಪಷ್ಟ ಹೇಳ್ತೇನೆ, ನೇತ್ರಾವತಿ ನದಿ ನೀರಿನ ಹೋರಾಟಕ್ಕೆ ಮಂಗಳೂರಿನ ಜನ ತಲಾಂತರಕ್ಕೂ ಸಿದ್ಧರಿರ್ಬೇಕು. ನೀವು ಇದರಲ್ಲಿ ವಾರಾಹಿ ಅನ್ನುವಂಥದ್ದು ಯೋಜನೆ 36 ವರ್ಷಗಳಲ್ಲಿ ಎಷ್ಟು ಒಂದು ಫಂಡ್ ಗಳನ್ನ ಇಟ್ರು ನೋಡಿ. 50 ಚಿಲ್ಲರೆ ಕೋಟಿಯೊಳಗೆ ಮುಗಿಬೇಕಿತ್ತು, 500 ಚಿಲ್ಲರೆ ಕೋಟಿ ಆಯ್ತು. 36 ವರ್ಷ ಆಯ್ತು. ಇದರಲ್ಲಿ ಇನ್ನು ಎಷ್ಟು ವರ್ಷಗಳು? ಈಗ ಇಲ್ಲಿ ಇನ್ನೊಂದು ಲೆಕ್ಕ ಕೊಡ್ತೇನೆ ನಾನು ನಿಮಗೆ. ಇದು ಈ ಯೋಜನೆಗೆ ನಿಮ್ಮದು ಈಗ ಎಷ್ಟು 8,500 ಕೋಟಿ ಇದೆ, ಅದು 15,000 ಆಯ್ತು, ಈಗ 20,000 ಹತ್ರ ದಿನ ಹೋದಾಗೆ ಮುಂದಿನ ವರ್ಷಕ್ಕೆ 30,000 ಕೋಟಿ ಆಗ್ತದೆ. ನಮ್ಮ ಕರ್ನಾಟಕದ ಒಟ್ಟು ಬಜೆಟ್ 1,40,1.40 lakhs ಅಲ್ವಾ? ಮೊನ್ನೆ ಟೋಟಲ್ ಬಜೆಟ್ ಹೌದು 1,00,000 ಕೋಟಿ. ಇವರು ಸಿದ್ದರಾಮಯ್ಯ ಜಾಸ್ತಿ ಮಾಡಿದ್ರು, 1.40 ಲಕ್ಷ ಕೋಟಿ ಟೋಟಲ್. 2 ಲಕ್ಷ ಕೋಟಿ ನಮಗೆ ಸಾಲ ಉಂಟು. ಈ ಎತ್ತಿನ ಯೋಜನೆಗೆ ನೀವು ಒಂದು ದಿವಸದಲ್ಲಿ ಮುಗಿಸ್ಲಿಕ್ಕೆ ಆಗ್ತದಾ? 1 ವರ್ಷದಲ್ಲಿ ಆಗ್ತದಾ? 2 ವರ್ಷದಲ್ಲಿ ಆಗ್ತದಾ? 8 ಹಂತಗಳಲ್ಲಿ 320ಕ್ಕೂ ಹೆಚ್ಚು ಕಿಲೋಮೀಟರ್ ಓಪನ್ ಕ್ಯಾನಲ್ಲು, ಕ್ಲೋಸ್ಡ್ ಕ್ಯಾನಲ್ಲು ಎಲ್ಲ ಮಾಡಿ, ಅಲ್ಲಲ್ಲಿ ವೆಂಟಿಲೇಟೆಡ್ ಡ್ಯಾಮ್ ಮಾಡಿ, ನೀರು ಸಂಗ್ರಹ ಮಾಡಿ, ಪಂಪ್ ಮಾಡಿ ಕೊಂಡೋಗಿ ಮುಟ್ಟಿಸಲಿಕ್ಕೆ ಕಮ್ಮಿ ಅಂದರೆ 10 ವರ್ಷ ಬೇಕು. 10 ವರ್ಷ ಆಗುವಾಗ ಇದು 1 ಲಕ್ಷ ಕೋಟಿಗೂ
ಹೋಗಿ ಮುಟ್ಟಿದ್ರು ಆಶ್ಚರ್ಯ ಇಲ್ಲ. ಕಾಸ್ಟ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಹೆಚ್ಚಾಗ್ತದೆ. ನಿಮಗೆ ಇಲ್ಲಿ 2 ಲಕ್ಷ ಕೋಟಿ ಈಗಾಗಲೇ ಸಾಲದಲ್ಲಿದೆ ಕರ್ನಾಟಕ. ನಿಮ್ಮ ಬಜೆಟೇ 1 ಲಕ್ಷ ಕೋಟಿ ಚಿಲ್ಲರೆ ಪ್ರತಿ ವರ್ಷ. ಆ ಬಜೆಟಿನ 6 ಭಾಗ ಮಾಡಿದರೆ 1 ಭಾಗದಷ್ಟು ನೀವು ಒಂದು ಯೋಜನೆಗೆ ನೀವು ಪ್ರತಿ ವರ್ಷ ಕೊಡ್ತೀರಿ ಅಂತ ಆದ್ರೆ ಸಾಧ್ಯ ಉಂಟಾ? ಅಲ್ಲ, ಈ ಯೋಜನೆಯನ್ನೇ ನಾನೊಂದು ಹೇಳೋದಾದ್ರೆ ಬಹಳಷ್ಟು ದೊಡ್ಡ ಸಮುದ್ರ ಇದೆ, ಅದನ್ನು ನೀರನ್ನು ಬದಲಾವಣೆ ಪರಿವರ್ತನೆ ಅಗತ್ಯವೇ ಇಲ್ಲ. ಸ್ವೀಟ್ ವಾಟರ್ ಮಾಡಬಹುದು, ಅದಕ್ಕೂ ಅಗತ್ಯ ಇಲ್ಲ. ನೋಡಿ, ಪರ್ಯಾಯವಾಗಿ ಎಲ್ಲ ತಜ್ಞರು ಪದೇ ಪದೇ ಹೇಳ್ತಾರೆ, ಭಾರತದಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟು ಇಡೀ ದೇಶದಲ್ಲಿ. ನಮಗೆ ಮಳೆ ಬೀಳುವ ನೀರನ್ನು ಸಂಗ್ರಹ ಮಾಡಲಿಕ್ಕೆ, ಭೂಮಿಯಲ್ಲಿ ಇಂಗ್ಲಿಕ್ಕೆ ನಾವು ಬಿಡ್ತಾನೆ ಇಲ್ಲ. ಅಂತರ್ಜಲದ ಒಂದು ಮಟ್ಟವನ್ನು ಏರಿಸುವಂತ ಕೆಲಸಗಳು ಯಾರೂ ಹೋಗಿಲ್ಲ. ರಾಜಕೀಯ ಈಗಿನ ವ್ಯವಸ್ಥೆ, ಸರ್ಕಾರವೂ ಅದರ ಬಗ್ಗೆ ಆಲೋಚನೆ ಸರ್ಕಾರವಿಲ್ಲ, ಜನರು ಅಷ್ಟೇ. ಈಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ನೋಡಿ, 80% ಜನರ ಮನೆ ಅಂಗಳ ಕಾಂಕ್ರೀಟ್, ಹೌದಾ? ತೋಡು ಕಾಂಕ್ರೀಟ್, ರೋಡ್ ಕಾಂಕ್ರೀಟ್. ನೀರು ಇಳಿಯುವುದೆಲ್ಲಿಂದ? ನೀರು ಭೂಮಿಗೆ ಇಳಿಯುವುದೆಲ್ಲಿಂದ? ಎಲ್ಲವೂ ಸಮುದ್ರಕ್ಕೆ ಹೋಗಿ ಸೇರುವುದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಎಲ್ಲರಿಗೂ ಕಾಂಕ್ರೀಟ್ ಬೇಕು, ಕುತ್ಕೊಳ್ಳಿಕ್ಕೂ ಕಾಂಕ್ರೀಟ್, ನಿಂತ್ಕೊಳ್ಳಿಕ್ಕೂ ಕಾಂಕ್ರೀಟ್, ನಡೆದಾಡಲಿಕ್ಕೂ ಕಾಂಕ್ರೀಟ್. ನೀರು ಎಲ್ಲಿಗೆ ಇಳಿಯುವುದು? ಭೂಮಿಗೆ. ಅಂತರ್ಜಲ ಕಮ್ಮಿ ಆಗೋದು ಅದು ಎಲ್ಲದಕ್ಕೂ. ಒಬ್ಬೊಬ್ಬರ ಮನೆ ಅಂಗಳದಲ್ಲಿಯೂ ಮಳೆಗಾಲದಲ್ಲಿ ಮಣ್ಣಿನ ಅಂಗಳ ಇದ್ದರೆ ಸ್ವಲ್ಪ ನೀರು ಇಳಿತದೆ ತಾನೆ, ನೀರು ಇಳಿಲಿಕ್ಕೆ ಜಾಗವೇ ಇಲ್ಲ. ಅದೇ ರೀತಿ ಕೆರೆಗಳನ್ನು, ಬಾವಿಗಳನ್ನು ಎಲ್ಲ ಸತ್ಯನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ, ಇವನು ಮಂಗಳೂರಿನವರು ಕಲ್ತ್ಕೊಳ್ಬೇಕು. ಕೆರೆ ಬಾವಿಗಳ ಅಭಿವೃದ್ಧಿ, ಮಳೆ ನೀರಿನ ಸಂಗ್ರಹ ಮತ್ತು ಅಂತರ್ಜಲ ಜಾಸ್ತಿ ಆಗಲಿಕ್ಕೆ ಮಳೆ ಕೊಯ್ಲು. ಅಲ್ಲಲ್ಲಿ ಮಳೆ ಕೊಯ್ಲುಗಳು, ಇದು ಏನು ಹೇಳ್ತಾರೆ ಅದಕ್ಕೆ, ಇಂಗುಗುಂಡಿಗಳು. ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಬೇಕು ನನ್ನ ಅಭಿಪ್ರಾಯ. ಕೋಟಿಗಟ್ಟಲೆ ಅದನ್ನೇ ಅದನ್ನೊಂದು ಕ್ರಾಂತಿ ಮಾಡಬೇಕು. ಯಾಕೆಂದರೆ ಮಳೆಯ ನೀರು ಅಷ್ಟು ಬೀಳ್ತದೆ, ಆ ಬಿದ್ದ ನೀರನ್ನು ಉಪಯೋಗಿಸ್ಲಿಕ್ಕೆ ನಮಗೆ ಗೊತ್ತಿಲ್ಲ ಅಂತ ಆಗ್ತಾ ಇಲ್ಲ. ಹಾಗಾಗಿ ಈ ಸಮುದ್ರದ ನೀರಿಗೆ ಹೋಗುವ ಅಗತ್ಯತೆ ಇಲ್ಲ. ಮಳೆ ಕೊಯ್ಲು ಅಂದರೆ ಬೀಳುವ ನೀರನ್ನು ಮನೆಯ ಮೇಲೆ, ಟ್ಯಾರೆಸ್ ಮೇಲೆ ಬೀಳುವ ನೀರನ್ನು ಸಂಗ್ರಹ ಮತ್ತು ಇಂಗುಗುಂಡಿಗಳ ಮೂಲಕ ಅಂತರ್ಜಲ ಜಾಸ್ತಿ ಮಾಡೋದು, ಬಾವಿಗಳ ಮತ್ತು ನಿಮ್ಮ ಕೆರೆಗಳ ಅಭಿವೃದ್ಧಿ, ಇದೆಲ್ಲವನ್ನು ಮಾಡ್ತಾ ಹೋದರೆ ತನ್ನಷ್ಟಕ್ಕೆ ಇಲ್ಲಿ ಒಂದು ವ್ಯವಸ್ಥೆಗೆ ಬರ್ತದೆ. ಇಲ್ಲಿ ಅಂದರೆ 2025ಗೆ ನೀರಿಗಾಗಿ ಯುದ್ಧ ಅಂತ ಏನಿದೆ ಅದರಲ್ಲಿ ನಾವು ಪಾಲ್ಗೊಳ್ಬೇಕಾಗ್ತದೆ. ನಿಜವಾಗಿ ಈ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಸರ್ಕಾರ. ಮತ್ತೆ ಇಷ್ಟೆಲ್ಲ ದುಡ್ಡು ಬೇಡ. ಇಚ್ಛಾಶಕ್ತಿ ಇದರಲ್ಲಿ ಲಾಭ ಲೆಕ್ಕ ಹಾಕಿ 6 ಜಿಲ್ಲೆ ಬಯಲುಸೀಮೆ, ಇದು 30 ಕೋಟಿ ಇಡೀರಿ, 30,000 ಕೋಟಿ ಇಡೀರಿ. 6 ಇಲ್ಲೇ 30, 5,000 ಒಂದೊಂದು ಜಿಲ್ಲೆಗೆ, 5,000 ಕೋಟಿ ಒಂದೊಂದು ಜಿಲ್ಲೆಗೆ. ಒಂದು ಜಿಲ್ಲೆಯಲ್ಲಿ ಎವರೇಜ್ ಆಗಿ 6 ರಿಂದ 7 ತಾಲೂಕು, ಅಂದರೆ ಒಂದೊಂದು ತಾಲೂಕಿಗೆ 1,000 ಕೋಟಿ ರೂಪಾಯಿಗಳು ಇವರು ನೀರಿನ ಯೋಜನೆಗೆ ಖರ್ಚು ಮಾಡ್ತಾರೆ ಹೊರಟಿದ್ದಾರೆ. ಅದಕ್ಕೂ ಗ್ಯಾರಂಟಿ ಇಲ್ಲ. ಈ 1,000 ಒಂದು ತಾಲೂಕಿಗೆ, ನೀವು ಸರಿ ತಲೆಗೆ ತಗೊಳ್ಳಿ. ಒಂದು ತಾಲೂಕು ಅಂತಂದರೆ ನಮ್ಮ ನೋಡುಗರಿಗೆ ಅರ್ಥ ಆಗಬೇಕು. ಒಂದು ಮಂಗಳೂರು ತಾಲೂಕು, ಇಲ್ಲಾಂದರೆ ಬಂಟ್ವಾಳ, ಒಂದು ತಾಲೂಕಿಗೆ 1,000 ಕೋಟಿ. ಅದನ್ನೇ ನೀವು 5 ಮಳೆಗಾಲಕ್ಕೆ ಒಂದು 100 ಕೋಟಿ ಕೊಟ್ಟು ಇಂಗುಗುಂಡಿಗಳನ್ನು, ಕೆರೆಗಳ ಅಭಿವೃದ್ಧಿ, ಜನರಿಗೆ ಎಜುಕೇಷನ್ ಮಾಡಿ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಹೊರಟ್ರೆ ಎಷ್ಟು ಸುಲಭದ ದುಡ್ಡು ಹೊಡಿಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಮಗೆ ಪಾರ್ಟಿ ಫಂಡಿಗೆಲ್ಲ ತುಂಬ ಕೊಡ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಈ ಯೋಜನೆ. ಒಟ್ಟಾರೆ ಈ ಎಲ್ಲಾ ವಿಚಾರಗಳು ನಾಟಕದ ಒಂದು ರಂಗಭೂಮಿಯಲ್ಲಿ. ನಾಟಕ ಅಲ್ಲ ಇದು ನಮಗೆ ನಾಟಕ ಹೇಳೋದಕ್ಕಿಂತ ಹೆಚ್ಚಾಗಿ ಇದು ಅತ್ಯಂತ ಸ್ಪಷ್ಟವಾಗಿ ಒಂದು ಮೋಸದಾಟ. ನಾಟಕ ಅಲ್ಲ ಇದು, ಇಟ್ಸ್ ಎ ಗೇಮ್ ಆಫ್ ಚೀಟಿಂಗ್. ಅಲ್ಲ, ಇದನ್ನು ಸದಾನಂದ ಗೌಡ್ರ ಒಂದು ಬಯಲುಸೀಮೆಯ ಮೇಲಿನ ಆ ಜನತೆಯ ಮೇಲಿನ ಪ್ರೀತಿ ಯಾಕೆ ಉಕ್ಕಿ ಹರಿತಾ ಇದೆ ಅಂತಂದ್ರೆ ಅವರು ಸ್ಪಷ್ಟ ಹೇಳಬೇಕು. ಒಂದು, ಈ ಯೋಜನೆಯಲ್ಲಿ ನಾನು ಅವ್ರಿಗೆ ಸಾರ್ವಜನಿಕವಾಗಿ ಹೇಳಿದ್ದೇನೆ, ಯಾರೇ ಆಗಲಿ, ಸನ್ಮಾನ್ಯ ಡಿ ವಿ ಸದಾನಂದ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು, ಯಾರೇ ಆಗಲಿ ನನ್ನ ಹತ್ರ ಹೇಳಿದೆ, ನಾನು ಹೇಳ್ತೇನೆ ಧರ್ಮಸ್ಥಳಕ್ಕೆ ಅವ್ರು ಬರ್ಬೇಕು ಎಲ್ಲರೂ. ಅದರಲ್ಲಿ ದುಡ್ಡು ಹೊಡಿಲಿಲ್ಲ, ಪಾರದರ್ಶಕವಾಗಿ ಆ ಯೋಜನೆ ಆಗ್ತಾ ಉಂಟು. ಒಂದೇ ಒಂದು ಪೈಸೆಯನ್ನು ಯಾರೂ ಮುಟ್ಟುವುದಿಲ್ಲ ಅಂತೇಳಿ, ಮುಟ್ಟುವುದೂ ಇಲ್ಲ ಅಂತೇಳಿ ಪಾರದರ್ಶಕ ಯೋಜನೆ. ಯಾವ ಆಫೀಸರು ದುಡ್ಡು ಹೊಡೆಯೋದಿಲ್ಲ, ರಾಜಕಾರಣಿಗಳು ದುಡ್ಡು ಹೊಡೆಯೋದ ಒಂದು ಪಕ್ಕಾ ಪಾರದರ್ಶಕ ಪ್ರಾಮಾಣಿಕ ಯೋಜನೆ ಹೇಳಿ ಧರ್ಮಸ್ಥಳದಲ್ಲಿ ಪ್ರೇಯರ್ ಮಾಡಲಿ ನೋಡಿ, ಇವರು ನಾವು ಮಾಡ್ತೇವೆ, ಇದರೊಳಗೆ ದುಡ್ಡು ಹೊಡಿತಾರೆ ಅಂತ. ನೋಡು, ಯಾರೇ ಆಗಲಿ, ಯಾವ ರಾಜಕಾರಣಿ ಆಗಲಿ, ನಮ್ಮದು ಓಪನ್, ನಾನು ಹೇಳಿದ್ದೇನೆ, ಇದೆಲ್ಲ ಬೇಡ. ಇದು ದುಡ್ಡು ತಗೊಂಡಾಗಿದೆ. ಯಾವಾಗಲೂ
1,800 ಕೋಟಿ ರೂಪಾಯಿ ಒಬ್ಬ ಕಾಂಟ್ರಾಕ್ಟರ್ಗೆ ಕೊಡುವಾಗ ನಾವು ಸ್ವಲ್ಪ ರಾಜಕೀಯ ನೋಡಿದ್ದವ್ರೆ. ನೀವು ಕಮಿಷನ್ ತಗೊಳ್ಳದೆ ಕೊಟ್ಟಿದ್ದೀರಿ ಹೇಳಿದ್ರೆ ನಾವು ನಂಬುದಿಲ್ಲ. ನಿಮಗೆ ಎಷ್ಟು ಬಂದಿದೆ ಅಂತ ಹೇಳ್ಬೇಕು. ಈಗ ಡಿ ವಿ ಅವರಿಗೆ ನನಗೆ ಇಂಟ್ರೆಸ್ಟು ಇನ್ನು ನೇರ ಕೇಳಬೇಕು. ಪ್ರಾಯಶಃ ಡಿ ವಿ ಅವರಿಗೆ ಇದರಲ್ಲಿ ಕಮಿಷನ್ ಆಲ್ರೆಡಿ ತುಂಬಾ ಬಂದಿರಬೇಕು, ಮೊಯ್ಲಿ ಅವರಿಗೂ ಸೇರಿ. ಹಾಗಾಗಿ ಯಾರೆಲ್ಲ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ, ನನಗೆ ಡೌಟ್ ಅವರಿಗೆ ಕಾಂಟ್ರಾಕ್ಟರ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ನಿಖಿಲ್ ಕಮಿಷನ್ ದೇತು ಅಂದರು, ನೀವು ಕಮಿಷನ್ ತಗೊಂಡಿದ್ದೀರಿ, ಇನ್ನು ಸಪೋರ್ಟ್ ಮಾಡ್ಬೇಕು ನನಗೆ, ಇಲ್ಲದ್ರೆ ನಾನು ಹೇಳ್ತೇನೆ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದು ಇಲ್ಲ ಅಂತಾದ್ರೆ ಮೊಯ್ಲಿ ಅವರಿಗೆ ಡಿ ವಿ ಅವರಿಗೆ ಭಯ ಯಾಕೆ? ಹೇಳ್ಬೋದಿತ್ತಲ್ಲ ಸಾರ್ವಜನಿಕರ ಎದುರಲ್ಲಿ, ನೋಡಿ ನಾವು ಬರ್ತೇವೆ ಮಾತಾಡ್ತೇವೆ, ಹೀಗೀಗೆ ಕತೆ ಉಂಟು, ನೀವು ಮಾಡ್ತಾ ಇರೋದು ತಪ್ಪು ಹೇಳಿ, ನಿಮ್ಮ ಮೀಡಿಯಾದವ್ರನ್ನು ಕುತ್ಕೊಳಿಸ್ಲಿ. ವಿಜಯ್ ಕುಮಾರ್ ಶೆಟ್ಟಿ, ಎಸ್ ಸಿ ಮಯ್ಯರು, ಪ್ರೊಫೆಸರ್ ಇವರು, ದಿನೇಶ್ ಒಳ್ಳ, ಎಂ ಜೆ ಹೆಗ್ಡೆ, ನೀವು ಯಾರು ಮಾತಾಡಿದ್ರು ರಾಂಗಪ್ಪ, ನಿಮ್ಮ ತಪ್ಪು ಕಲ್ಪನೆ ನೋಡಿ, ಇದು ಸತ್ಯ ಸಂಗತಿ ಹೇಳಿ ನೋಡು. ಯಾಕೆ ಹೇಳುವುದಿಲ್ಲ? ನಾವಿನ್ನು ಹೊರಗೆ ಪಾಕಿಸ್ತಾನದಿಂದ ಬಂದವರ ಅಲ್ಲ. ಕರಾವಳಿಯಲ್ಲೇ ಇದೇ ಡಿ ವಿ ಅವರಿಗೆ ನಾವು ಕೆಲಸ ಮಾಡಿದ್ದೇವೆ ಒಂದು ಕಾಲದಲ್ಲಿ, ಈ ಮೊಯ್ಲಿ ಅವರಿಗೆ ನಾನು ಕೆಲಸ ಮಾಡಿದ್ದೇನೆ, ನಮಗೇನು ಗುರ್ತ ಇಲ್ಲದವರಲ್ಲ, ಕರೆದು ಮಾತಾಡಿಸ್ಬೋದಿತ್ತಲ್ಲ. ಇವರು ಹೋರಾಟಗಾರರು ಅಂದರೆ ಕೆಲವು ರಾಜಕಾರಣಿಗಳಿಗೆ ಅಸ್ಪೃಶ್ಯದ, ಕೇರ್ಲೆಸ್. ಅವ್ರ ಹತ್ರ ಎಂತ ಆಗ್ತದಪ್ಪ, ಅವ್ರ ಹತ್ರ ಎಂತ ಆಗ್ತದೆ ಹೇಳಿದಕ್ಕೆ ಮೊನ್ನೆ 26,500 ನೋಟ ಓಟು ಬಿತ್ತು. ಇದು ಹೀಗೆ ಬಿಟ್ಟರೆ 2 ಲಕ್ಷಕ್ಕೆ 1 ಲಕ್ಷ 2 ಲಕ್ಷ ನೆಕ್ಸ್ಟ್ MLA MP ಇಲೆಕ್ಷನಲ್ಲಿ ಗ್ಯಾರಂಟಿ ನೋಟ್ ಆಗ್ತದೆ. ಇವರಿಗೆಲ್ಲ ಇವರ ಕೋಟೆ ಎಲ್ಲ ಮುಗಿತದೆ ರಾಜಕೀಯ. ಇದೊಂದು ದೊಡ್ಡ ದುರಂತ ಅಂತ. ರಾಜಕೀಯದಲ್ಲಿ ವ್ಯವಸ್ಥೆಗಳನ್ನು ಎಲ್ಲವನ್ನು ಬಿಟ್ಟು ನಮ್ಮ ವಿನಂತಿ ಏನು ಅಂದರೆ, ಮಾಧ್ಯಮದವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಧ್ಯಮ ಮತ್ತು ಹೇಳುದು ಜನರಿಗೆ ಅರ್ಥ ಮಾಡಿಕೊಡಿ. ಸ್ಪಷ್ಟವಾಗಿ ಹೇಳ್ತೇನೆ, ಕರಾವಳಿಯ ಜನ ನೇತ್ರಾವತಿ ಪ್ರಾಧಿಕಾರಕ್ಕೆ ಹೋರಾಟ ಮಾಡಬೇಕು, ನಮ್ಮ ಹಕ್ಕನ್ನು ಸ್ಥಾಪನೆ ಮಾಡಿಕೊಳ್ಳಲಿಕ್ಕೆ. ಸಮಗ್ರ ನೀರಾವರಿ ಯೋಜನೆಗೆ ಹೋರಾಟ ಮಾಡಬೇಕು. ಜೊತೆಗೆ ನೇತ್ರಾವತಿ ನದಿಯ ಮೇಲಿನ ಹಕ್ಕನ್ನು ನಾವು ಇಟ್ಟುಕೊಳ್ಳಲಿಕ್ಕೆ ಹೋರಾಟ ಮಾಡಲಿಕ್ಕೆ ಸ್ಪಷ್ಟವಾಗಿ ಹೇಳ್ತೇನೆ. ನನಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಇದೊಂದು ಕೆಲಸ, ಇದು ಗ್ಯಾರಂಟಿ. ಇನ್ನು ಮುಂದೆ ಈ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಯಾವಾಗ ಸ್ಟಾಪ್ ಆಯ್ತು ಆ ದಿವಸ ಮತ್ತೊಮ್ಮೆ ತಲೆ, ಯಾಕೆಂದ್ರೆ ಇದು ಈಗ ನದಿ ಜಗಳ ಸ್ಟಾರ್ಟ್ ಆಗಿದೆ. ಇದು ಒಂದಲ್ಲ ಒಂದು ದಿವಸ ಇದು ಹಕ್ಕಿನ ಪ್ರಶ್ನೆ ಬಂದು ಮುಟ್ತದೆ. ಹಾಗಾಗಿ ನಮ್ಮ ಕರಾವಳಿಯ ಜನ ಇವತ್ತೇನು ಆರಾಮದಲ್ಲಿ ನಾವಿದ್ದೇವೆ, ಎಂಕಲೇ ದಾದಾವಡು ಮಾರ ಇದೆ ಹೇಳೋರು ಅವರವರ ಮನೆಯಲ್ಲಿ ಅವರವರ ಮಕ್ಕಳು ಮೊಮ್ಮಕ್ಕಳು ಶಾಪ ಹಾಕ್ಲಿಕ್ಕೆ ಉಂಟು ಒಂದು ದಿವಸ. ಸರಿ, ಎಂ ಜೆ ಹೆಗ್ಡೆ ಅವರ ನಿಮ್ಮ ಜೊತೆ ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಈಗಾಗಲೇ ನೇತ್ರಾವತಿ ರಾಜಕೀಯ ಅನ್ನುವಂಥರ ಬಗ್ಗೆ ಮಾತಾಡ್ತಿದ್ದೇನೆ. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೇತ್ರಾವತಿ ರಾಜಕೀಯ ಅನ್ನುವಂಥರ ಬಗ್ಗೆ ಮಾತಾಡ್ತಿದ್ವಿ. ಎಂ ಜಿ ಹೆಗ್ಡೆ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಎಸ್ ಎಂ ಜೆ ಹೆಗ್ಡೆ ಅವರೇ, ಮುಂದಿನ ಹೋರಾಟದ ಒಂದು ತೀವ್ರತೆ ಹೇಗಿರುತ್ತೆ? ಯಾಕಂದ್ರೆ ಈಗಾಗಲೇ ನಾವು ಹೋರಾಟಗಳನ್ನು ಗಮನಿಸ್ತಾ ಹೋದ್ರೆ ಮೊದಲಿನ ಒಂದು ಚುರುಕು ಮತ್ತೆ ಆ ಒಂದು ಬಿಸಿ ಈಗಿನ ದಿನಗಳಲ್ಲಿ ಕಡಿಮೆ ಆಗಿದೆ. ಅದು ಯಾಕೆ ಅಂತಂದ್ರೆ, ಒಂದು ಜೋರಾಗುವಾಗ ಈ ಕೋರ್ಟ್ ಸ್ಟೇ ಬಂತು ಹಸಿರು ಪೀಠದಿಂದ. ಅಲ್ಲಿಗೆ ನಮ್ಮ ಜನರಿಗೆ ಈ ಸೈಕಾಲಜಿ ಹೇಳೋದು ದೊಡ್ಡ ಸಮಸ್ಯೆ ಇದೆ. ಏನಂದ್ರೆ ಕೋರ್ಟ್ ಸ್ಟೇ ಅಂಡತ್ತ, ಇನ್ನು ಸರ್ಕಾರದವ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೇಳೋ ಎಲ್ಲಿಯೋ ಒಂದು ಕಡೆ ಅದು ಸಹಜವಾದಂತ ಒಂದು ಮಾನಸಿಕ ಸ್ಥಿತಿಗೆ ತಲುಪಿ ಬಿಡ್ತಾರೆ. ಅದು ತೀರಾ ಹೋರಾಟದಲ್ಲಿ ನೀವು ಅಥವಾ ಆ ವಿಷಯದಲ್ಲಿ ತುಂಬಾ ಅಧ್ಯಯನ ಮಾಡಿಕೊಂಡು ಒಟ್ಟಿಗೆ ಇರುವವರು ಅರ್ಥ ಮಾಡಿಕೊಳ್ತಾರೆ. ಇಲ್ಲ, ಇದು ತಾತ್ಕಾಲಿಕ, ನಾಳೆ ನಮಗೆ ಉಲ್ಟಾ ಹೊಡಿಬಹುದು, ಬದಲಾವಣೆ ಆಗ್ಬಹುದು. ಬಟ್ ಕಾಮನ್ ಆಗಿ ಏನಾಗ್ತದೆ ಅಂದ್ರೆ ಕೋರ್ಟ್ ಸ್ಟ್ಯಾಂಡ್ ನನ್ನದೊಂದೇ ರೀತಿ. ಇದು ಒಂದು ಸ್ವಲ್ಪ ಬ್ರೇಕ್ ಆಗ್ಲಿಕ್ಕೆ ಒಂದು ಕಾರಣ. ಎರಡನೇದು, ನೀವು ಹಾಗೆ ಹೇಳಿದ್ರಲ್ಲ, ರಾಜಕೀಯ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಬಂತಲ್ಲ, ನಾನು ವೈಯಕ್ತಿಕವಾಗಿಯೂ ಮತ್ತು ಕೆಲವ್ರ ಹತ್ರ ಹೇಳಿಯೂ ನಾವು ಆಗ ಹೆಚ್ಚು ಹೋರಾಟವನ್ನು ಮಾಡಲೇ ಇಲ್ಲ. ಬೇಕಂತ ಯಾಕೆ ಅಂತ ಇರ್ತೇನೆ, ನಾವು ಅದನ್ನು ರಾಜಕೀಯಗೊಳಿಸ್ಲಿಕ್ಕೆ ನಾವು ತಯಾರಿಲ್ಲ. ನೇತ್ರಾವತಿಗೋಸ್ಕರ ಆಗ ನೀವು ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಡಿ, ನೀವು BJPಗೆ ಓಟ್ ಕೊಡಬೇಡಿ ಹೇಳಿ ನಾವು ಹೇಳಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹೋರಾಟ ಕೇಳಿದರೆ ಬೇಡ. ರಾಜಕೀಯ ಬೇರೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬೇರೆ, ನಮ್ಮ ಹೋರಾಟ ಬೇರೆ. ಯಾಕೆಂತಂದರೆ ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು, ಮಂಗಳೂರು ಮಹಾನಗರ ಪಾಲಿಕೆ, ಅನೇಕ ಗ್ರಾಮ ಪಂಚಾಯತ್ಗಳು, ನಗರಸಭೆಗಳೆಲ್ಲವೂ ನೇತ್ರಾವತಿ ಹೋರಾಟಕ್ಕೆ ಸಪೋರ್ಟೆಡ್ ಆಗಿ ನಿರ್ಣಯ ಪಾಸ್ ಮಾಡಿದ್ದಾರೆ. ನಾವು ಯಾಕೆ ಸುಮ್ಮನೆ ಅಲ್ಲಿ ಹೋಗಿ ಕಚಪಚ ಮಾಡೋದು?
ಅವರೆಲ್ಲ ನಮ್ಮೊಟ್ಟಿಗೆ ಇದ್ದಾರೆ ಅಂತಾನೆ ಅರ್ಥ. ಹಾಗಾಗಿ ಆ ಇಲೆಕ್ಷನ್ ಟೈಮಲ್ಲಿ ಮಾತಾಡಿದ ಕೂಡ ನೀವು ಮಾಧ್ಯಮದವರು ಕೇಳ್ತೀರಿ, ನೋಡಿ ಕಾಂಗ್ರೆಸ್ನವರು ಈಗ ಹೇಳಿದ್ದಾರೆ, ನೀವು ಹಾಗೆ ಎಂತ ಮಾಡ್ತೀರಿ, ನಾವು ಉಲ್ಟಾ ಮಾತಾಡಬೇಕಾಗ್ತದೆ. ಇದು ರಾಜಕೀಯಕ್ಕೂ ಚುನಾವಣೆಗೂ ಬೇಡ. ಆದರೆ ಸೈಲೆಂಟ್ ಆಗಿ ನಮ್ಮೊಟ್ಟಿಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಲಿಕ್ಕೆ ನಮ್ಮ ದಿನೇಶ್ ಒಳ್ಳೆಯವರ ಗ್ರೂಪ್ ಎಲ್ಲ ಸೇರಿಕೊಂಡು ನೋಟಾ ಅಂತೇಳಿ ಒಂದು ಮಾತಾಡಿ, ಅದು ಇಂಪ್ಯಾಕ್ಟ್ ಆಯಿತು. ಅಲ್ಲಿ 2 ಕಾರಣಕ್ಕೆ ಸ್ವಲ್ಪ ಸ್ಲೋ ಆಯಿತು. ಮೂರನೇದು, ಈಗ ನಾವು ಪುನಃ ಆಫೀಸ್ ಆಗಿದೆ, ಎಲ್ಲ ಸಂಘಟನೆಗಳು ಸೇರಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಈಗ ಮುಂಚೆ ಏನಿತ್ತು, ಒಂದೊಂದು ಸಂಘಟನೆ ಕಾರ್ಯಕ್ರಮ ಮಾಡ್ತಾ ಇತ್ತು. ಈಗ ಎಲ್ಲ ಸಂಘಟನೆ ಸೇರಿ ಸಂಯುಕ್ತ ಸಮಿತಿ ಆಗಿದೆ, ಎಲ್ಲರೂ ಸೇರಿಕೊಂಡಿದ್ದಾರೆ. ಈಗ ಮೊದಲನೇದು ನಮ್ಮದು ಬಜೆಟಲ್ಲಿ ಇದಕ್ಕೆ ದುಡ್ಡು ಕೊಡಬಾರ್ದು ಹೇಳಿ ನಮ್ಮ ಡಿಮಾಂಡ್ ಏನಿತ್ತು. ಈಗ ಸತ್ಯ ಹೇಳಲಿಕ್ಕೆ ಹೋದರೆ ಹೋರಾಟ, ಈಗ ನಾವು ಇದನ್ನೆಲ್ಲ ಹೆಚ್ಚು ಪಾಸಿಟಿವ್ ಮಾರ್ಕ್ ಹೇಳಿದರೆ ಹೋರಾಟ ಕಮ್ಮಿ ಆಗ್ತದೆ. ಆದರೆ ನಾವು ಹೇಳದಿದ್ದರೂ ಸರಿ ಆಗೋದಿಲ್ಲ. ನಮ್ಮ ಹೋರಾಟಕ್ಕೆ 100% ಎಲ್ಲಿಯೋ ಒಂದು ಕಡೆ ನಮಗೆ ಜಯ ಸಿಕ್ಕಿದಾಗೆ. ಯಾಕೆ ಹೇಳ್ತೇನೆ, ನೀವು ತಜ್ಞರ ಸಮಿತಿ ಮಾಡ್ತೇವೆ ಅಂತಂದ್ರೆ ಅರ್ಥ ಏನು? ತಜ್ಞರ ಸಮಿತಿ ಈಗ ಈ ವಿಷಯದಲ್ಲಿ ಮಾಡ್ತೇವೆ ಅಂದರೆ ಅರ್ಥ ಏನು? ನಮ್ಮ ಹೋರಾಟಕ್ಕೆ ಎಲ್ಲಿಯೋ ಒಂದು ಕಡೆ ಬೆಲೆ ಸಿಕ್ಕಿದೆ ಅಂತ ಆಯಿತು. ನಾವು ಅದನ್ನೇ ಅಲ್ವಾ, ನೀವು ಇದು ಸರಿ ಇಲ್ಲ ಯೋಜನೆ, ನೀವು ಸಮಿತಿಯನ್ನು ಮಾಡಿ ಕಮಿಟಿಯಲ್ಲಿ ಚರ್ಚೆ ಆಗಬೇಕು, ಜನರ ಅಭಿಪ್ರಾಯ ಕೇಳಿ ಅಂತ ಹೇಳ್ತಾ ಇದ್ದೆ. ಅದು ಆದಾಗೆ ಆಯ್ತು. ಬಜೆಟಲ್ಲಿ ಡಿಕ್ಲೇರ್ ಮಾಡಿ ತಜ್ಞರ ಸಮಿತಿಯನ್ನು ಮಾಡದೇ ಇರ್ಲಿಕ್ಕೆ ಆಗುದಿಲ್ಲ, ಹೌದಾ? ಸಮನ್ವಯ ಸಮಿತಿ ಮಾಡದೇ ಇರ್ಲಿಕ್ಕೆ ಆಗುದಿಲ್ಲ ಎಲ್ಲಿಯೋ ಒಂದು ಕಡೆ. ಆದರೆ ದಯಮಾಡಿ ಇದನ್ನು ಸೀರಿಯಸ್ ಆಗಿ ಯಾರು ತಗೊಳ್ಬೇಡಿ. ನನ್ನ ಕಾನ್ಸೆಪ್ಟ್ ಬೇರೆ ಇದೆ. ನೇತ್ರಾವತಿ ನದಿ ಪಾತ್ರದಲ್ಲಿ, ಒಂದು ನದಿಯ ಪಾತ್ರದಲ್ಲಿ ಯಾರು ಇರ್ತಾರೋ ಅವರಿಗೆ ಮೊದಲನೇ ಹಕ್ಕು. ಎರಡನೇ ಹಕ್ಕು ಯಾರಿಗೆ? ಅದು ಹೋಗಿ ಮುಂದೆ ಯಾರಿಗೆ ಯೂಸ್ ಆಗ್ತದೋ, ಉದಾಹರಣೆಗೆ ಕಾವೇರಿ, ಕರ್ನಾಟಕದವರಿಗೆ ಮೊದಲನೇ ಹಕ್ಕು. ಎರಡನೇದು ತುಂಬ ದಿನದಿಂದ ವರ್ಷದಿಂದ ಯೂಸ್ ಮಾಡ್ತಾ ಇರೋದಂಥ ತಮಿಳುನಾಡಿಗೆ ಎರಡನೇ ಹಕ್ಕು. ಈಗ ನೇತ್ರಾವತಿಗೆ ನಮಗೆ ಮೊದಲನೇ ಹಕ್ಕು ಉಂಟು ಅಂತ ಪ್ರತಿಷ್ಠಾಪನೆ ಆಗಬೇಕಲ್ಲ. ಇಷ್ಟು ದಿವಸ ನಾವು ಅದರ ಬಗ್ಗೆ ಮಾತಾಡಿರಲಿಲ್ಲ. ಇದನ್ನು ನೀವು ಮಾಡಿ ಅದನ್ನು ಎಲ್ಲ MLAಗಳು MP ಗಳು ನಮ್ಮ ಜನಪ್ರತಿನಿಧಿಗೆ ಸಾರ್ವಜನಿಕರು ಎಚ್ಚರಗೊಂಡು ನೇತ್ರಾವತಿ ಜಲ ಸಂರಕ್ಷಣಾ ಪ್ರಾಧಿಕಾರ ಮಾಡಿ, ಆ ಪ್ರಾಧಿಕಾರದ ಅಡಿಯಲ್ಲಿ ನೀರಿನ ಹಂಚಿಕೆ ಆಗಬೇಕು. ಆ ಹಂಚಿಕೆ ಆಗಬೇಕು ಹೇಳುವಾಗ ಮೊದಲನೇ ಪ್ರಾಶಸ್ತ್ಯ ಬರೋದು ನಮಗೆ, ಆಮೇಲೆ ಎಕ್ಸ್ಟ್ರಾ ಇದ್ದರೆ ಬೇರೆಯವರಿಗೆ. ಇದನ್ನು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಅಧಿಕಾರಿಗಳು ನೇತ್ರಾವತಿಯ ನದಿ ನೀರೇ ಬೆಂಗಳೂರಿಗೆ ಪರ್ಯಾಯ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅಂತ ಸ್ಥಿತಿ ಬರುತ್ತೆ, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ. ಸೊ ಇದು ನನಗೆ ಮತ್ತೆ ಹೇಳ್ತೇನೆ, ಕರಾವಳಿಯಲ್ಲಿ ಮುಂದಿನ ತಲೆಮಾರುಗಳಿಗೆ ಇದು ಶತಮಾನಕ್ಕೊಂದು ಹೋರಾಟದ ಇಸ್ವಿಯಾಗಿ ಪರಿವರ್ತನೆ ಆಗ್ತದೆ. ಜಾಗ್ರತೆ ಆಗದೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗುತ್ತೆ ಅಲ್ಲ. ಈಗ ನೇತ್ರಾವತಿಯನ್ನು ಕೈ ಬಿಡಬಹುದು ಮುಂದಿನ ದಿನಗಳಲ್ಲಿ, ಇತರ ನದಿಗಳನ್ನು ಬಳಸುವಂತ ವ್ಯವಸ್ಥೆಗಳಿಗೆ ಮುಂದೆ ಅದನ್ನು ಮಾಡಲಿ. ನಮ್ಮಲ್ಲಿ ಈಗ ನಾವು ನೀರು ಕೊಂಡೋಗ್ಲಿಕ್ಕೆ ಸಾಧ್ಯತೆ ಇದ್ರೆ ಅದನ್ನು ಹೇಗೆ ಅಂತೇಳಿ ಮಾಡಿ ಇಲ್ಲೆಲ್ಲ ಚರ್ಚೆ ಆಗಲಿ, ಕೊಂಡೋಗ್ಲಿ. ಏನು ಮಾಡ್ದೇನೆ ಕೊಂಡೋಗ್ತೇವೆ, ನಿಮಗೆ ಹಕ್ಕೇ ಇಲ್ಲ ಅಂತ ಹೇಳುವುದಾದ್ರೆ ನಾವು ಜಾಗ್ರತೆ ಆಗಬೇಕೋ ಬೇಡ. ಹಾಗಾಗಿ ಮತ್ತೆ ಹೇಳ್ತೇನೆ, ನೇತ್ರಾವತಿ ನದಿ ನೀರಿನ ಮೇಲೆ ಕರಾವಳಿಗರೇ ಹಕ್ಕು ಸ್ಥಾಪಿಸಿ. ಸರಿ, ನೇತ್ರಾವತಿಯ ಮೇಲೆ ಹಕ್ಕು ಸ್ಥಾಪಿಸಿದ್ರೆ ಕುಮಾರದ್ವಾರದಲ್ಲಿ ಈಗಾಗಲೇ ಅಲ್ಲೂ ಮಾಡಬಹುದು. ನೀವು ನೇತ್ರಾವತಿಯ ಮೇಲೆ ಹಕ್ಕು ಸ್ಥಾಪನೆ ಅಂದ್ರೆ ಎಲ್ಲದೂ ಬಂತು. ಎಲ್ಲ ಹೊಳೆಗಳು, ಉಪನದಿಗಳು, ಕುಮಾರಧಾರೆ, ಎತ್ತಿನ ಹೊಳೆ ಎಲ್ಲ ಬಂತು. ಎಲ್ಲ ಹೊಳೆಗಳು ಸೇರಿ ನೇತ್ರಾವತಿ ಆಗುದು. ನೇತ್ರಾವತಿ ಮೇಡ್ ಬೈ ಇದು ಕುಮಾರಧಾರೆ ಎಲ್ಲ ಸೇರಿತು. ನೇತ್ರಾವತಿ ಪ್ರಾಧಿಕಾರ ಡಿಮಾಂಡ್ ಮಾಡಿ, ಹೋರಾಟ ಮಾಡಿ, ನೇತ್ರಾವತಿ ನದಿ ತೀರದಲ್ಲಿರುವ ಜನರಿಗೆ ಮೊದಲನೇ ಹಕ್ಕು ಕರಾವಳಿಗೆ ಹೇಳಿ ಸೀಲು ಬೀಳುವ ತನಕ ನಾವು ಎಚ್ಚರಗೊಳ್ಳದೆ ಹೋದ್ರೆ 100% ಹೇಳ್ತೇನೆ, 25 ವರ್ಷಕ್ಕೋ 50 ವರ್ಷ ಇದೆಲ್ಲ ಆಗುತ್ತಾ ಅನ್ನುವಂಥದ್ದು. ಈಗ ಎಲ್ಲ ನದಿಗೂ ಪ್ರಾಧಿಕಾರಗಳುಂಟು. ಕೃಷ್ಣಗೆ ಮಾಡ್ಲಿಲ್ಲ, ನೀವು ಕಾವೇರಿಗೆ ಮಾಡ್ಲಿಲ್ವಾ? ಕರಾವಳಿ ಭಾಗದಲ್ಲಿ ಇದಕ್ಕೆ ಆಗತ್ತಾ? ನಮ್ಗೆ ಇಚ್ಛಾಶಕ್ತಿಯ ಕೊರತೆ ನೋಡಿ. ರಾಜಕೀಯದವ್ರನ್ನ ಬಿಟ್ಟು ಬಿಡಿ ನೀವು. ನಾನು ಒಂದೇ ಹೇಳ್ತೇನೆ, ಪದೇ ರಾಜಕೀಯದವರು ಮಾಡುದಿಲ್ಲ ಹೇಳುವುದನ್ನು ನಾನು ವಿರೋಧಿಸ್ತೇನೆ. ರಾಜಕೀಯದವರು ಯಾಕೆ ನೀವು ಡಿಪೆಂಡ್ ಆಗ್ತೀರಿ? ನಿಮಗೆ ಈಗ ನಾನು ಒಂದು ಕೇಳ್ತೇನೆ, ನಿಮ್ಮ ಇದು ಕೊಡಿಯಾಲ್ ಬೈಲಿನಿಂದ ಅಥವಾ PVS ಮಂಗಳೂರಿನಲ್ಲಿ ಅಥವಾ ಉಡುಪಿ ರಥಬೀದಿಯಲ್ಲಿಯೋ 1,000 ಜನರ ಕಾಂಪೌಂಡ್ ವಾಲ್ ಹೋಗ್ತದೆ ಹೇಳಿದ್ರೆ ನೀವು ಸೇರುದಿಲ್ಲ ಒಟ್ಟಿಗೆ? ಇಲ್ಲ. ಈ ನೇತ್ರಾವತಿ ನದಿ ಯೋಜನೆಗೆ ಉಪ್ಪಿನಂಗಡಿ, ಪುತ್ತೂರು, ಸುಳ್ಯವ ಒಂದು ಉದಾಹರಣೆ ಕೊಡುದು. ಬೆಳ್ತಂಗಡಿಯ ಅಲ್ಲೆಲ್ಲೋ ಕೃಷಿಕರ ಭೂಮಿ 1000 ಎಕರೆ ಹೋಗ್ತದೆ ಹೇಳಿ ನಾಳೆ ನೋಟಿಫಿಕೇಶನ್ ಆಗ್ಲಿ, ನೀವು ಒಂದಾಗುದಿಲ್ವಾ? ರಾಜಕಾರಣಿಗಳಿಗೆ ಕಾಯ್ತೀರಾ? ನೀವು ಹೇಳಿದಂತ ಮಾತನ್ನೇ ಒಪ್ಪಿಕೊಳ್ಳುವ ರಾಜಕಾರಣಿಗಳಿಗೆ ಕಾಯ್ತೀರಾ? ರೈತರ ಕೂಗು ಅಂತ ಒಂದ್ ಕಡೆಯಲ್ಲಿ ಅದರ ಬಗ್ಗೆ ಕಂಬನಿ ಮಿಡಿಯುವಂತ ರಾಜ್ಯ ಸರ್ಕಾರ ನಾನು ಹೇಳ್ತಾ ಇರೋದು ನೀವು ರಾಜಕೀಯ ನಾಯಕರನ್ನ ಬಿಟ್ಟು ಮಾತಾಡಿ. ನಾನು ಕೇಳ್ತಾ ಇರೋದು, ನನಗೆ ವೈಯಕ್ತಿಕ ಸಮಸ್ಯೆ ಬಂದಾಗ ನಾನು ಹೇಳ್ತೇನೋ ಇಲ್ವೋ, ನನ್ನ ಜಾಗ ಹೋಗ್ತದೆ ಹೇಳುವಾಗ.
ಹಾಗಿದ್ದ ಮೇಲೆ ಜನ ಯಾಕೆ ಹೇಳಬಾರ್ದು, ದಂಗೆ ಹೇಳಬಾರ್ದು? ಅಲ್ಲ, ಈಗಿನ ನೀವು ನೋಡಿರ್ಬಹುದು, ಮಂಗಳೂರು ಆಗಿರ್ಬೋದು, ಈ ತರ ಪ್ರದೇಶಗಳಲ್ಲಿ ಜನರು ಪಕ್ಕದ ಮನೆಯಲ್ಲಾದ್ರೆ ನಮ್ಗೇನೋ ಹೋಯ್ತು ಅವನ ಮನೆದು ಹೋಗ್ಬೇಕು. ರೀತಿಯ ಒಂದು ವ್ಯವಸ್ಥೆಗಳನ್ನು ಈ ಧೋರಣೆಯಿಂದಲೇ ನಮಗೆ ನೇತ್ರಾವತಿ ಈ ಹೋರಾಟದಲ್ಲಿ ರಾಜಕಾರಣಿಗಳಿಗೆ ನಾವು ಬೈತಾ ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಜನರು ಹೇಳಿ, ಈಗ ನೀವು ಕಂಬಳದ್ದು ನೀವು ಹೋರಾಟ ಮಾಡಲಿಲ್ವಾ? ಒಂದು ಲೆವೆಲಲ್ಲಿ ಜಯ ಸಿಕ್ಕಿತು. ಈಗ ನಾಡಿಗೆ ಭೂತಾರಾಧನೆ ನಿಷೇಧ ಮಾಡಿದರೆ ಹೋರಾಟ ಮಾಡೋದಿಲ್ಲ ನೀವು? ಮಾಡಲೇಬೇಕು. ಅದೇ ಹೇಳ್ತಾ ಇರೋದು, ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಭೂತಾರಾಧನೆ, ನಾಗಾರಾಧನೆ, ಕಂಬಳ ಎಲ್ಲವನ್ನೂ ಒಂದೊಂದಾಗಿ ನುಂಗಿ ನೀರು ಕುಡಿದು ಇಲ್ಲಿ ದೊಡ್ಡ ಕೈಗಾರಿಕಾ ಪ್ರದೇಶ ಮಾಡುವ ಒಂದು ಹುನ್ನಾರದ ಒಂದು ಭಾಗ. ಹಾಗಾಗಿ ಖಾಲಿ ನೀವು ನೇತ್ರಾವತಿ ನೀರು ಬತ್ತಣೆ ಎಂಗ್ಲೆಲ್ಲ ಹೊರ್ಕೊಂಡು ಇಜ್ಜಿ ಹೇಳೋ ಕಾನ್ಸೆಪ್ಟಿಂದ ಹೊರಗೆ ಬರದೆ ಹೋದರೆ ನೀವು ಈ ರೆಕಾರ್ಡನ್ನು ಇಟ್ಕೊಂಡಿರಿ. ಇನ್ನೊಂದು 25 ವರ್ಷದ ನಂತರ 100% ಕರಾವಳಿಯಲ್ಲಿ ಜನ ಈ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರಿ, ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಜೊತೆ ಬಂದು ಮಾತಾಡಿದ್ರಿ ಎಂ ಜೆ ಹೆಗ್ಡೆ ಅವರೇ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇವರು ಹೇಳಿದಂತಹ ಮಾತುಗಳು ಯಾವ ರೀತಿಯಲ್ಲಿ ಪರಿಸರಕ್ಕೆ ಹಾನಿ ತರುವಂತಹ ಯೋಚನೆಗಳು ನಮಗೆ ಬೇಡ ಅನ್ನುವಂಥದ್ದು, ಇದಕ್ಕೆ ವಿರೋಧ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಅನ್ನುವಂಥದ್ದು ಹೇಳುತ್ತಾ ಇರುವಂಥದ್ದು. ಏನಾಗಲಿ, ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಹೋರಾಟಗಳಿಗೆ ಜಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.